ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೇ ಹೇಳಂಬ ಏಕದಂತನೇ ಸುರಮುನಿ ವಂದಿತನೇ ಗಜಕರ್ಣನೇ ಸುಮುಖನೇ ಹೇಳಂಬ ಏಕದಂತನೇ ಸುರಮುನಿ ವಂದಿತನೇ ಗಜಕರ್ಣನೇ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲನಾಥನ್ನೇ ಗಣಪ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ. ಇನ್ನಿತ ಈ ಧರ್ಮ ದೇಶದ ಧರ್ಮ ಛಾವಡಿಡು ನಮ್ಮೊಟ್ಟಿಗೂ ಈ ಸಭಾ ಕಾರ್ಯಕ್ರಮದ ಗುರುಕಾರ್ಮನೆ ವಹಿಸರುಳಿದು ಸನ್ಮಾನ್ಯ ಶ್ರೀ ಕೆ ಸುವರ್ಣ ಆಮೇಲೆ ಬ್ರಹ್ಮಶ್ರೀ ಬಿಲ್ಲವ ಯುವ ವೇದಿಕೆ ಉಳ್ಳಾಳ ವಲಯದ ಅಧ್ಯಕ್ಷರಾಗಿದ್ದರೆ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಅಂದಿದ್ದ ಜಿಲ್ಲಾಧ್ಯಕ್ಷರಾದ ತಂಗಳ ವಿಶೇಷವಾದ ಸೇವೆಯನ್ನು ಕೊರೊಂದು ವೈದ್ಯನಾರು ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾ ಉಪಾಧ್ಯಕ್ಷರಾದ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯರಾದ ಆಮೇಲೆ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಗುರುಕಾರಾಯಣ ಚಿತನ ಸದಾಶಿವ ಜೆ.ಕೆ. ಎಂದರೆ ಶಾಲಾ ಪದ್ಧತಿಗಳು ಪೂರ್ವ ಕೊರ್ದು ಈದುಕು ನೋಡು ಬಂದಕ್ಕೆ ನನ್ನ ಶಾಲಾ ಪದ್ಧತಿ ಮರಣಿಕೆ ಉರ್ದು ಅಂಚನೆ ಸುಮ್ಮೆಲು ಅಂಚನೆ ಗಣೇಶ ಸೇವಾ ಸಮಿತಿಯ ಪ್ರಸ್ತುತ ಗುರುಕಾರಾಯಣ ಸದಾಶಿವ ಜೆ.ಕೆ. ಇವರಿಗೆ ಆರ್ತಿ ಬೆಟ್ಟದ ಇರುತ್ತವೆ ಅಂಚನೆ ಗಣೇಶ ಸೇವಾ ಸಮಿತಿ ಈ ಕಾಲದ 25 ವರ್ಷ ರಜತ ಸಂಭ್ರಮದ ಧಾರ್ಮಿಕ ಕಜ್ಜುಗು ಪಂಚದೇವರು ಐಕಾದ ದಯಾನಂದ ಕತ್ತ ಸರ್ ಅವರ ಬಿಲ್ಲಯೋ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ ಸರ್ವರಿಗಳ ಶುಭನೆ ಸರ್ವರಿಗಳ ಮಂಗಳನೆ ಸರ್ವರಿಗಳ ಆರೋಗ್ಯ ಭಾಗ್ಯ ಧನ ಸಂಪತ್ತಿನ ಕರುಣೆ ಸಾವಿನ ಚಿತ್ತನ ಪರಮ ಜ್ಯೋತಿನ ಪ್ರತ್ಯೇಕವಾದ ತುಡರನ್ನು ಹರಳಾದ ರಜತ ಸಂಭ್ರಮಣ ಹೂಪಣ ಚಿತ್ರ ಈ ಧಾರ್ಮಿಕ ಕಜ್ಜುಗು ಚಾಲನೆ ಕೊರೊಂಡರು ಸನ್ಮಾನ್ಯ ಶ್ರೀ ದಯಾನಂದ ಕತ್ತ ಸರ್ ಅಂಚನೆ ಮಾನಾದಿಗದ ಮಲ್ಲ ಬೆನ್ನೆದ ಒಟ್ಟು ಸೇವೆಗಳು ಈ ಕಜ್ಜು ನಡೆಸುವುದು ಬಂಧುಗಳೇ ತೇವುದ ಕಾರಣ ಕಂಜಿ ಕಟ್ಟದ ಬತ್ತು ನಲ್ಕ ಕತ್ತಲ್ತಾರೆ ಬೈದೆ ಎನ್ನ ಜೀವನಕ್ಕೆ ಭಾರಿ ಬೇಜಾರಾಪಡು ಈ ಚಿತ್ತನ ಒಂಜಿ ಮರ್ಗಿಲ್ಡ್ ಯಾನ ಈ ಕಾರ್ಯಕ್ರಮಗೂ ಈತ ತುರ್ತ ಮಲ್ಬೇರೆ ಬಂದೆ ಒಂಜಿ ಮರ್ಗಿಲ್ಡ್ ಕರ್ತವ್ಯದ ಕರೆಯನ್ನು ಬೈತೊಂದುಂಡು 4 ಮೈಟ್ಲ ಮೋಕೆ ಮಲ್ಪುನ ಜನಕುಲು ಇನಿ ನಂಗೆ ವಿಶೇಷವಾದ ಈ ಗಣೇಶ ನಗರದ ಪ್ರತಿಯೊಂದು ಜನಕುಲ್ಲ ಈ ಪ್ರದೇಶದ ಭಾರಿ ಪ್ರೀತಿದಕ್ಕಲು ಅರುಣ ಉಳ್ಳಾಳರು ಸಹಿತವಾದ ಮೂಲಕ ನಮ್ಮ ಸಂಘಟನೆದಕ್ಕಲು ಎಗಲ್ನ ಗೌರವಾನ್ವಿತ ಗುರುಕಾರ ಇಂಥ ದಿನ ಒಂಜಿ ಜೋಕುಲೆಗೆ ಶಿಶು ಕೇಂದ್ರ ಮಲ್ತೊಂದು ಜೋಕುಲೆ ಕೊರ್ಪನ ಚಿತ್ತನ ಸಂಸ್ಕಾರದ ಮುಖೇನ ಇಲ್ಲಿ ಸಂಘಟನೆದ ಮುಖೇನ ಈ ಪ್ರದೇಶ ಏತ್ ಬಾರಿ ಸೂಕ್ಷ್ಮ ಪ್ರದೇಶ ಅಂದಕ್ಕೆ ಇದು ಮಾತೇನೆಗಳ ಗೊತ್ತಿತ್ತಿನ ವಿಷಯ ಈ ಸೂಕ್ಷ್ಮ ಪ್ರದೇಶಗಳು
ಒಂಜಿ ಧರ್ಮ ಜಾಗೃತಿ ಮಲ್ಪನವು ಸನಾತನವಾಯಿನಂಚೆತ್ತನ ಸಂಸ್ಕೃತಿನ ಕಟ್ಟುನವು ಲತ್ತು ಪ್ರಾಯದ ಜೋಕರಿಡಿದ ಬತ್ತನ ಎಲ್ಪ ಪ್ರಾಯದ ಪರಬೇರೆ ವರೆ ಮುಟ್ಟುಗಳ ಸಂಸ್ಕಾರನು ಜಿಂಜಾವುನವ ಆತ ಸುಲಭ ಈ ಪ್ರದೇಶದ ಇನ್ನಿತ ದಿನ ಒಂಜಿ ಸನಾತನವಾಯಿನಂಚೆತ್ತನ ಸಂಸ್ಕೃತಿಯ ನೆಗತೊಂದೊಂದಿತ್ತಂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮೂಲ ಉದಿಪನ್ನಾದ ಒಂಜಿ 25 ವರ್ಷ ಕರಡಿ 25 ವರ್ಷದ ಈ ಗಣೇಶೋತ್ಸವ ಸಮಿತಿದೊಟ್ಟಿಗೆ ಈ ಸಮಿತಿದ ಪ್ರತಿ ಒಂಜಿ ಗೌರವಾನ್ವಿತ ರಾಮ ತೊಕ್ಕೊಟ್ಟು ಮೆರೆದು ಉಂಟಾಯಿನಂಚೆತ್ತಿನ ಗೌರವ ಗುರುಕಾರ್ಮೆಡೆ ಇರಿತ ಈ ಕಾರ್ಯಕ್ರಮ ಸಂಪನ್ನ ಆಯಿನಂಚೆತ್ತಿನ ಗೌರವಾನ್ವಿತ ಮೂರ್ತಿ ಮೈಸೂರು ಮೇಲಿನ ಗೌರವ ಗುರುಕಾರ್ಮೆಡೆ ಸದಾಶಿವ ಜೆಕೆ ಸಂದೀಪ್ ಗಟ್ಟಿ ಇಂಚೆತ್ತಿನ ಮಾತ ಪುಣ್ಯಾತ್ಮರು ಇರಿತ ದಿನ ಕಾರ್ಯಕ್ರಮ ಮಾತ ಸಮಿತಿ ಒಟ್ಟಾದೆ ಈ ಮತ್ತೊಂದು ಬರಪನಂಚೆತ್ತಿನ ಈ ನಿಲೆಟ್ ಯಾವಂಜಿ ವಾಸ್ತವ ಸತ್ಯ ಮಾತೆರ್ನೆದುರ ಪಣಪಿನಿ ದಾದಂದಕ್ಕೆ ಎನ್ನಗ ಎಂಗೊಂಜಿ ಬಾರಿ ಹೆಮ್ಮೆ ಅಪ್ಪಣಿ ಪ್ರದೇಶದ ಜನಮಂದೆಡ ಗಣೇಶನ ತತ್ವ ಎಂಚಿನುಂಡ ಗಣೇಶನ ಒಂಜಿ ಸ್ವರೂಪದ ಉಳೈದ ಅರ್ಥ ಎಂಚಿನುಂಡ ಅವು ಈ ಪ್ರದೇಶಡು ಪ್ರತಿ ಒಂಜಿನ ಸಂಪನ್ನಾತನ ಮಾಡಿದ್ರೆ ಬಾರಿ ಸಂತೋಷ ಆಪುಡು ಅವು ಎಂಚಂದು ಕೇಳವರ ಗಣಪತಿ ಆರು ಏಪಲ ಮೋದಕ ಪ್ರಿಯೆ ಆರು ಮಾದಕ ಪ್ರಿಯ ಈ ಪ್ರದೇಶದ ಜನಮಂದಿ ತುಲೆ ಆ ಗಣಪತಿ ಲೆಕ್ಕ ಗಣ ಪಂಡ ರಾಷ್ಟ್ರ ಪತಿ ಪಂಡ ಒಡೆಯೇ ಒಂಜಿ ರಾಷ್ಟ್ರಪತಿ ಆಯ್ನ ಎಂಚೆಪ್ಪಡು ಒಂಜಿ ರಾಷ್ಟ್ರ ನಾಯಕ ಆಯ್ನ ಎಂಚೆಪ್ಪಡು ಬೆಂಡ ಗಣಪತಿ ಲೆಕ್ಕ ಇಪ್ಪಡು ಆನಿದ ಕಾಲುಡು ಯಜ್ಞವಾಲ್ಕೆರೆ ಅಶ್ವಮೇಧ ಯಾಗ ಮಲ್ಪನಂಚೆತ್ತನ ಪೊರ್ತುಡು ಯಾಗದ ಪತಾಕೆದ ಚಿತ್ರಣ ಆದ ಗಣಪತಿ ಸ್ವರೂಪದ ಕೊರ್ತನವು ಗಣಪತಿನ ಕಿಂಜ ಕಂಡು ಸೂಕ್ಷ್ಮ ದೃಷ್ಟಿ ಅರಸು ಆಯ್ನ ಪ್ರಜೆಕ್ಲಿನ ಸೂಕ್ಷ್ಮ ದೃಷ್ಟಿ ಇಡುತ್ತುಮಡು ಗಣಪತಿಗೆ ಮಲ್ಲ ಕಿವಿ ತಾಳ್ಮೆದ ಕಿವಿ ಅರಸುವಾಯಿನಾಗಿ ಬೋಡು ಪ್ರಜೆಕ್ಲಿನ ಸಮಸ್ಯೆಯನ್ನು ಪೂರ ತಾಳ್ಮೆದ ಕಿವಿಟ್ಟು ಕೇನುಡು ಅಂಚಂದು ಪೂರ ಉಳೈದೆ ತೊನ್ನತ್ತು ತಳುಪದ ಲೆಕ್ಕೆಂತನ ಕಿವಿಟ್ಟು ಪೊಡೆತ ಎಡ್ಡೆಂತೆ ನಾನು ಉಳೈದೆ ತೊಂದು ಬಾಕಿದವೇನೆ ಪಿದೈದ ಕೊಡು ಮಲ್ಲ ಸುಂಡಿನ ತಳಮಟ್ಟದ ಜನಕುಲ ಸಮಸ್ಯೆಗಳ ಸ್ಪಂದಿಸವಡು ಆರ್ನ ಒಂಟಿ ದಾಡೆ ದೇಶಡು ಏಕರೂಪಿ ಶಾಸನ ಇಪ್ಪಡು ಆರ್ನ ಮಲ್ಲ ಬಂಜಿ ಈ ವಿಶಾಲವಾಯಿನಂಚೆತ್ತನ ಸಾಮ್ರಾಜ್ಯವನ್ನು ಸಂಕೇತಿಸಂದಂಡ ಐಕ ಕಟ್ಟಿನಂಚೆತ್ತನ ಉಜ್ಜು ಅವು ಅರಸುವಾಯಿನಾಯ ಆ ಸಾಮ್ರಾಜ್ಯವನ್ನು ಸರ್ಪಗಾವಲಾದ ಕಾಪುಡುಂದರ್ಥ ಗಣಪತಿನ ಮೊದಲಿಪ್ಪನಂಚೆತ್ತಿನ ಎಲಿತ ತೇರಿ ಅವು ಚಂಚಲ ಚಿತ್ತವನ್ನು ಸಂಕೇತಿಸಕೊಂಡು ಅರಸುವಾಯಿನಾಯ ಚಂಚಲ ಚಿತ್ತನ್ನು ನಿಯಂತ್ರಿಸವಡು ಪಂಪನವ ಅರ್ಥ ಗಣಪತಿನ ನಾಲ್ಕು ಕೈ ತೂನಗ ಗಣಪತಿಗೆ ಪಕ್ಷ ಭೇದಜ್ಜಿ ರಾಜಕೀಯ ಭೇದಜ್ಜಿ ನಮ್ಮ ಈ ಚೌತಿದ ಸಮಿತಿಗಳ ಗಣೇಶೋತ್ಸವ ಸಮಿತಿಗಳ ರಾಜಕೀಯ ಭೇದಜ್ಜಿ ಕಾಂಗ್ರೆಸ್ ದಕ್ಕಲು ಬತ್ತಂಡ ನಮ್ಮ ಗಣಪತಿ ಬಲಮಗ ಯಾನುಲ್ಲ ನಿಂಜ ಕೈ ತೊಚ್ಪವೆ ಬಿಜೆಪಿ ದಕ್ಕಲು ಬತ್ತಂಡ ತಾವರಿನ ತೊಚ್ಪವರು ಯಾನುಲ್ಲ ಮಗ ಇಲ್ಲ ಬಲ ದಳ ತಕ್ಕಳು ಬತ್ತೇರಂಡ ಆರು ಬಾರಿ ಸೋಕುಡು ಕದಿಕೆನ ತೊಚ್ಪವರು ನಿಕ್ಲೆಗೆ ಯಾನುಳ್ಳ ಅವೇ ಕಮ್ಯುನಿಸ್ಟ್ ದಕ್ಕಲು ಬತ್ತಂಡ ಆರು ಒತ್ತೆ ಸಂಘನ ಪೊಲ್ತು ಬತ್ತಿನ ತೊಚ್ಪವರು ನೈಕ್ ಮುಟ್ಟ ಹಾಕೊಂಡು ನಿಕ್ಲಟ್ಟು ಯಾನುಲ್ಲ ಎಂದು ಬಂದ್ಪೇರು ಬಲ್ಲು ಕಡಸಿನ ಪತ್ತು ತೊಚ್ಪವೇರು ಅಂಡ ಮೂಲಿ ಎಂಕ್ಲೆಗೆ ಪಕ್ಷ ಭೇದಜ್ಜಿ ಮಾತೆಲ್ಲ ಎನ್ನಕುಲೆ ಏರು ಬೋಡ್ಲ ರಾಷ್ಟ್ರ ನಾಯಕರಾಲೆ ಮಾತೆಲ್ಲ ಒಂಜಿ ಸಂಗತಿ ಮಾತ್ರ ಪನುಡು ಊರ್ಧ್ವಮುಖ ಕೈ ಮುಗಿದು ನಮೋ 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 ಪಣಪುನಂಚೆತ್ತನ ಮಂತ್ರೋಚ್ಚಾರ ಮಲ್ಪಡು ಅಮರೇಂದ್ರ ಆಯಿನಂಚೆತ್ತಿನ ಸುರೇಂದ್ರ ಆಯಿನಂಚೆತ್ತಿನ ನರೇಂದ್ರನೇ ಈ ರಾಜ್ಯ ಅತ್ತಂಡ ಈ ದೇಶ ಒಂದು ಆಳುಡು ಈ ರಾಜ್ಯ ರಾಮರಾಜ್ಯ ಆವಡು ಪಣಪುನಂಚೆತ್ತನ ಸಂದೇಶ ನಮ್ಮ ಗಣಪತಿ ಕೊಡ್ಬೇರೆ ಅಂಚಿತ್ತಿನ ಆ ಗಣಪತಿ ತತ್ವ ಗಣಪತಿ ಸತ್ವ ಈ ಪ್ರದೇಶದ ಜನಕುಂಡು ಈಗ ಬಾರಿ ಹೆಮ್ಮೆ ಆಗ್ತಾನೆ ತೂಲೆಗೆ ಮೂಲಿತ್ತಿನಂಚೆತ್ತನ ಅಪ್ಪೆಡಿಕಲಾದಿಪ್ಪು ಮುಲ್ಪದ ಜವಡೆರಾದಿಪ್ಪು ದುಶ್ಚಟ ಮುಕ್ತವಾಯಿನಂಚೆತ್ತನ ಬದುಕು ಮಲ್ತೊಂದುಳ್ಳರೆ ಉದು ಗಣಪತಿದ ಒಂಜಿ ಶಿಸ್ತುಗೆ ಸಾಕ್ಷಿ ಓಲೊಂಜಿ ಮಂದಿರ ಹಾಕೊಂಡ ಒಂಜಿ ಓಲ ಮಂದಿರ ಹಾಕೊಂಡ ಅವಳು 1000 ದೇವಸ್ಥಾನ ಕಟ್ಟಾಯಿನಂಚೆತ್ತನ ಫಲ ಉಂಡುಗೆ ದಾಯೆ ಅವಳು ನಿರಂತರವಾದ ಭಜನೆ ನಡಪಂಡು ಭಜನದ ಮುಖೇನ ವಿಭಜನೆ ದೂರ ಹಾಕೊಂಡು ಎಲ್ಲ ಪ್ರಾಯದ ಜೋಕ್ಲೆಡ್ದ ಬತ್ತನ ಎಲ್ಪ ಪ್ರಾಯದ ಪರಬೇರು ಬರೆ ಮುಟ್ಟೋಗಲ ವೇದ ಶಾಸ್ತ್ರ ಪುರಾಣ ಉಪನಿಷತ್ತದ ಸಾರ ಸತ್ವ ಭಜನದ ಮುಖೇನ ವೇದ್ಯ ಹಾಕೊಂಡು ಸಂಸ್ಕಾರ ಅಕಲ್ನ ಬದುಕಲು ರೂಢಿಸಕೊಂಡು ತನ್ಮುಖೇನ ಬದುಕಿಗೆ ಕಬ್ಬಿನಂಚೆತ್ತನ ಆ ಮೌಢ್ಯಲು ಪುರ ದೂರ ಹಾಕೊಂಡು ಇನ್ನಿತ ದಿನ ಈ ಒಂದು ಗಣೇಶೋತ್ಸವ ಸಮಿತಿಯ ಒಟ್ಟಿಗೆ ವಿಶೇಷವಾದ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡ್ತದೆ ನಿಖಲು ಮಾತೆಲ್ಲ ಒಂಜಾದೆ 10 ಕೈ ಕೂಡಾದೆ ವಿಶೇಷವಾದ ಬೊಳ್ಳಿ ಪರ್ವದ ಈ ಪೊರ್ತುಡು ಆ ಗಣಪತಿ ದೇವರಿಗೆ ಬೊಳ್ಳಿನ ಪ್ರಭಾವನೆ ಹೆಚ್ಚ ಕೊಡ್ತಾರ ನಿಖಲ್ನ ಬದುಕಲ್ಲ ಗಣಪತಿನ ಪ್ರಭಾವಲಯ ನಿಖಲ್ನ ಬೆರಿತಾಂಗಡಿ ಇಪ್ಪುಂಡು ಬಂದುಳೆ ನೆನಪುದಿಲ್ಲ ಇನ್ನಿತ ದಿನ ಮಾತೆಲ್ಲ
ಈ ಎಡ್ಡೆ ಕೆಲಸಕ್ಕೂ ಪನವದ ಬೆರಿತಾಂಗು ಕೊರ್ಪ ಅಸ್ಥಿರಂ ಜೀವಿತಮುಲೋಕೆ ಅಸ್ಥಿರಂ ಪುತ್ರಧಾರಾಶ್ಚ ಅಸ್ಥಿರಂ ಧನ ಯೌವನೆ. ನಮ್ಮ ಬದುಕು ಭಾಗ್ಯ ಒಡೆದಿ ಜೋಕುಲು ಸಂಸಾರ ಒಂದು ಪೂರ ಅಸ್ಥಿರ ಅಪಗಂದಂಡ ಲೋಕಡು ಸ್ಥಿರವ ಒಂದಕ್ಕೆ ಎಂದಾಗ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಪನ್ಪೆರೆ. ಧರ್ಮ ಮಾರ್ಗೋಡು ನಡತದ ನಮ್ಮ ಸಂಪಾದನೆ ಮಲ್ತನ ಕೀರ್ತಿ ಅವು ಏಪಲ್ ಸ್ಥಿರಾದಿಪುಂಡು. ಇನ್ನಿತ ದಿನ ನಮ್ಮ ಬಾರಿ ವಿಶೇಷವಾದ ಈ ಸಾರ್ವಜನಿಕ ಗಣೇಶೋತ್ಸವದ ರಜತ ಮಹೋತ್ಸವದ ಸಂದರ್ಭಗಳು ನಮ್ಮ ಮಾತೆಲ್ಲ ಅಖಂಡ ಆರ್ಯಾವರ್ತದ ನಿರ್ಮಾಣಗಳ ಒಂಜಾಕ ಗಣಪತಿ ತತ್ವದ ಲೆಕ್ಕ ಈ ಭಾರತ ದೇಶ ಭವಿತವ್ಯದ ಭವ್ಯ ಭಾರತ ಶುದ್ಧವಾಯಿನ ಸ್ವಾಸ್ಥ್ಯವಾಯಿನಂಚೆತ್ತನ ಶ್ರೇಷ್ಠವಾಯಿನಂಚೆತ್ತನ ರಾಷ್ಟ್ರ ಅವಡು ಇನ್ನಿತ ದಿನ ಪಾಪಿ ಪಾಕಿಸ್ತಾನಿಯರು ನಮ್ಮ ದೇಶದಂಚಿ ತುಯ್ಯರೆ ಪೋಡಿನಂಚೆತ್ತನ ಸ್ಥಿತಿಯಾತಂಡು ಇಡೀ ಜಗತ್ತು ನಮ್ಮ ದೇಶದಂಚಿ ತುವೊಂದುಂಡು ಯೋಗ ಒಂದು ಇಡೀ ಜೋಗದೋಪಾದಿ ಇಡಬಹುದು ಜಗತ್ತದಕ್ಕೂ ನಮ್ಮ ಯೋಗನು ಬದುಕಿನ ಅಳವಡಿಸವನಲ್ ಕಾತಂಡು ತನ್ಮುಖೇನ ಇನ್ನಿತ ದಿನ ಈ ಭಾರತ ವಿಶ್ವಗುರು ಆತಂಡು ನೆಕ್ ಕಾರಣ ಆನಿದ ಕಾಲುಡು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಸಂಗ್ರಾಮದ ಪರ್ವ ಕಾಲುಡು ಇಲ್ಲದ ನಾಲು ಗೋಡೆದ ನಡುಟು ಭೂಪೂಜನೆ ಮಲ್ತೊಂದಿತ್ತಿನ ಗಣಪತಿನ ಲತ್ತು ಜವನನ್ನ ಉಡಲ್ದ ಉಳೈ ದೇಶ ಪ್ರೇಮದ ಬೆಚ್ಚ ಬೆಪ್ಪುದ ಕಿಚ್ಚಿನ ಜಿಂಜಾಯರ ಬೋಡದೆ ಆ ನಾಲು ಚೌಕದ ನಟು ಕನತದೆ ಬ್ರಿಟಿಷರ್ನ ವಿರುದ್ಧವಾದ ಕ್ರಾಂತಿಕಾರಿ ಆಯಿನಂಚಿತ ನಡೆನ ಊರಿಯರ ಬೋಡದೆ ಮಾತ ಜವನರ್ನ ನಡುಟು ಈ ಸಾರ್ವಜನಿಕ ಗಣೇಶೋತ್ಸವ ಮಲ್ತದ ಕ್ರಾಂತಿ ಮಲ್ತೇರೆ. ಇನ್ನಿತ ದಿನ ಈ ಒಂದು ತೊಕ್ಕೊಟ್ಟುದ ಈ ಪ್ರದೇಶದ ಮಾತ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ನಕಲು ಈ ಪ್ರದೇಶದ ಜನಮಂದಡ ಧರ್ಮ ಜಾಗೃತಿನ ಮಲ್ಪೇರೆ ಬೋಡಾದ ನಾಲು ಚೌಕದ ನಟ್ಟು ಪರಪನಂಚೆತನ ತೋಡುದ ಬರಿಟ್ಟು ಕಳಪನಂಚೆತನ ಕಜವಲಿನ ಪುರ ಒಂದಾದ ಇನಿ ಮಾತ್ರ ಶುದ್ಧ ಮುದ್ರಿಕದ ನೆಲ ನಿರ್ಮಾಣ ಮಲ್ತದೆ. ಇನಿ ಚರ ಇತ್ತಿನಂಚೆತನ ನೆಲ ಸ್ಥಿರಾದ 25ನೇ ವರ್ಷಗೂ ವಿಶಿಷ್ಟವಾಯಿನಂಚೆತನ ಸಾನ್ನಿಧ್ಯ ವಿಶಿಷ್ಟವಾಯಿನಂಚೆತನ ಈ ರಂಗಮಂಟಪದೊಟ್ಟಿಗೆ ವೈಭವದ ಅದ್ಧೂರಿದ ಒಂದು ಪೊರ್ಲ ಕಂಠದ ಗಣೇಶೋತ್ಸವ ಸಂಪನ್ನಾತನ ನಿತ್ತಂಡ ಆನಿ 25 ವರ್ಷ ಪಿರಾಕದ ಪಿರವುದ ಆ ಸಾಧಕರಿದ ಹೊತ್ತಿನ ಇನಿತ ಲತ್ತಪ್ರಾಯದ ಜವಳಿರುವರೆ ಮುಟ್ಟುಗಲ ಏತು ಜಂತ ಬೆಗರ ಈ ನೆಲಕ ಬೋರ್ದುಂಡು ಏತು ಜನಕ ಶ್ರಮ ಈ ನೆಕ್ಕ ಬೋರ್ದುಂಡು ಈ ಮಾತೆಲ್ಲ ಶ್ರಮ ಇಂದ ದಿನಕ ಸಾರ್ಥಕ ಆತಂಡು ಅಕಲಿಗ ಮಾತೆರೆಗಲ ಗಣಪತಿಯ ಅನುಗ್ರಹ ಇಪ್ಪಡೆ ಪಣಪನಂಚೆತ್ತನ ಪ್ರಾರ್ಥನೆ ಮಲ್ತೊಂದು ಬಂದುಡೆ ನಮ್ಮ ಮಾತೆರ್ಲ ಇನ್ನು ದಿನ ಮಾತೆರ್ಲ ವಿನಂತಿ ಮಲ್ಪುನೀಕೆ ಇನ್ನು ದೇಶ ನಮ್ಮ ಲಾಶಾತಿನಿ ರಡ್ಡೆ ಕಾರಣ ನೋಡ್ದು ಒಂಜಿನೆ ದುಶ್ಚಟೊಡ್ದು ಗಣಪತಿ ದಾತ್ರ ದುಶ್ಚಟ ಮುಕ್ತವಾಯಿನ ಚೆತ್ತನ ಬದುಕು ನಮ್ಮ ಕಟ್ಟಿಗ ರಡ್ಡನೇದಾದೆ ಈ ವೈಜ್ಞಾನಿಕವಾಯಿನ ಚೆತ್ತನ ಯುಗ ಈ ಮೊಬೈಲ್ ಪಣಪನ ಚೆತ್ತನ ಯುಗದ ದಾತ್ರ ನಮ್ಮ ಜೋಕುಲ ಅಸ್ತಿತ್ವ ತಪ್ಪನ ಚೆತ್ತನ ಸ್ಥಿತಿ ಆತಂಡೆ ಸ್ವಂತ ಬಹಲನೆ ಅಮ್ಮಗ ಮಿತ್ರದ ಮಾತ್ರ ಪಾರ್ದು ತನ್ನ ಚಕ್ಕಂದ ಇತ್ತಿನ ಚೆತ್ತನ ಆಣನೊಟ್ಟಿಗೆ ಸೇರ್ದು ಚೂರಿ ಚುಚ್ಚುದು ಕೆರ್ಪನ ಚೆತ್ತನ ಸ್ಥಿತಿ ನಿರ್ಮಾಣ ಆತಂಡೆ ಮೋಕೆದ ಪೊಂಡು ಬಾಲಿನ ತಾಂಕಿನ ಚೆತ್ತನ ಬಾಲಿನ ತನ್ನ ಒಟ್ಟು ಇತ್ತಿನಾಯನೆ ಆಯ ಮಾದಕ ವ್ಯಸನಗೆ ಬಲಿಬೂಡ್ದು ಅಲೆನೆ ಚುಚ್ಚಿ ಚುಚ್ಚಿದ್ದು ನಡು ಸಾದಿರು ಕೊಚ್ಚಿ ಕೆರ್ಪನ ಚೆತ್ತನ ಸ್ಥಿತಿ ನಿರ್ಮಾಣ ಆತಂಡೆ ಅಪಂಡ ಈ ದೇಶದ ವಿಶ್ವದ ದೇವರ ಕೋಣಾಯಿನ ಚೆತ್ತನ ಭಾರತದ ದೇವರ ಕೋಣಾಯಿನ ಚೆತ್ತನ ತುಡುವನಂತ ಸಂಸ್ಕೃತಿಯ ಅಜತತ್ವನುಂಡು ಅಂಚಿತ್ತಿನ ಅಜತತ್ತಿನ ಕೆಳಗೆ ಮಾತೆರೆಗಳ ಪಾಠರೂಪಾದ ದಿಕ್ಸೂಚಿಯಾದ ದೀಪಸ್ತಂಭಾದ ನಮ್ಮ ಗಣೇಶಪುರದ ಗಣೇಶೋತ್ಸವದ ಸಮಿತಿದ ಮಾತ ಜವಣೆರು ಮಾತ ಅಪ್ಪೆಲ್ಲು ಮಾತ ಹಿರಿಯಾಕುಲು ಅಕುಲು ಬೊಳುಪು ತೊಯ್ಪ ಒಂದುಳ್ಳೆರು ಮಾತೆಲ್ಲ ಈ ನೆಲದ ಪಾಠ ಕಲ್ಪಡೆ ಪಂಪಿನ ಪಾತ್ರೆದೊಟ್ಟಿಗೆ ಎನ್ನ ಕೈತು ತುಡರೆ ಅಲ್ಲಾದೆ ಇನಿ ಉದಿಪನ ಮಲ್ಪಯರು ಎಂಗು ತುಳುವ ಬುಳ್ಳಿ ಪಣಪನ ಚೆತ್ತನ ಪುರಾಪುನು ಕೊರ್ತಿನ ಕುಲು ನಿಕುಲು ಯಾನೆ ಉಣಿಯರ ಗತಿದಾಂತಿನ ಪರಿಯರ ತಿಳಿದಾಂತಿನ ತುತ್ತೆರ ಕುಂತುದಾಂತಿನ ಒಂಡಿ ಗುಡಿ ಚಂಡು ಪುಡುದು ಬತ್ತಿನ ಚೆತ್ತಿನ ಕತ್ತಲ್ ಸಾರದ ಕೋಡಿ ಮೂಲೆಡು ಆಂಡ ಇನ್ನು ಈತು ಎತ್ತರ ಅಂತಾರಾಷ್ಟ್ರೀಯ ಮಟ್ಟಳು ಎಂಗೆ ಪುದರ್ ಬರಡು ನನ್ನ ಕಾರಣ ಎನ್ನ ಅಮ್ಮ ಗದ್ದವಳು ಗಂಜಿತಲಿ ಪರಪರಗ ಎಂಗೆ ಕಲ್ಪೈನ ಚೆತ್ತನ ಪಾಠದಾದ ಕೆಂಡ ಕಂಡಡ ಮಗ ಅನ್ಯಾಯ ಮಲ್ಪಡ ಅನಾಚಾರ ಮಲ್ಪಡ ಬೊರಿಯಾಗ ಉಪಕಾರ ಮಲ್ಪಡ ಉಪದ್ರ ಮಲ್ಪಡ ಪಂಪಿನ ಚೆತ್ತನ ಪಾಠ ಎನ್ನ ಅಮ್ಮೆರೆ ಎಂಗೆ ಕಲ್ಪೈನ ಪಾಠದಾದ ಕೆಂಡಗ ನಿರಂತರವಾದ ಭಜನೆ ಕಲ್ಪಾದ ಸತ್ಯ ಮಾರ್ಗಡು ನಡಪು ಪಣ್ಣಂಚೆತ್ತನ ಪಾಠ ಇನಿ ಎನ್ನ ಅಮ್ಮ ರಾಜ್ಯ ಜನಪದ ಅಕಾಡೆಮಿ ಪ್ರಶಸ್ತಿ ಬಳೆಯುವಂಡ ಎನ್ನ ಅಮ್ಮೆರು ರಾಜ್ಯೋತ್ಸವ ಪ್ರಶಸ್ತಿ ಬಳೆಯುವಂಚೆತ್ತನ ಪುಣ್ಯಾತ್ಮೆರು ಇನಿ ಯಾನ ಗದ್ದವದ ತಿಳಿಪರ್ಪನಾಯ ನಂಡ ಇನಿ ಎತ್ತೆತ್ತರ ಬುಳೆಯರ ಕಾರಣ ಏನಂಚೆತ್ತನ ಅಪ್ಪೆಮ್ಮನ ಯಾನ ನಿರಂತರವಾದ ಎನ್ನಿವೆ ಎಂಚ ಈ ದೇಶ ಅಪ್ಪೆಮ್ಮನ ಮುಖೇನ ಈ ಸಂಘಟಿತ ಆದುಂಡ ಇನಿ ಮಹಾತ್ಮ ಗಾಂಧಿ ಆದಿಪ್ಪು ಅತ್ತಂಡ ಈ ನೆಲದ ರಾಷ್ಟ್ರ ನಾಯಕರಾದ ಬತ್ತಿನಂಚೆತನ ನರೇಂದ್ರ ಮೋದಿ ವರೆ ಮುಟ್ಟೋಗಲ ಅಕಲ್ನ ಅಪ್ಪೆ ವಿವೇಕಾನಂದ ಹಿಡಿದು ಶುರುವಾಗಿನ
ಇನ್ನಿತ ದಿನ ನಮ್ಮ ಈ ನೆಲಟೆ ಸಂಪನ್ನ ಆಯಿನಂಚೆತ್ತಿನ ಮಾತ ಹಿರಿಯರು ಕಾರಣ ಆಯಿನಂಚೆತ್ತನ ಅಕಲ್ನ ಅಪ್ಪೆಮ್ಮೆ ಅಕಲು ಈ ಕಾರ್ಯಕ್ರಮಗೂ ಅಕಲ್ನ ಜೋಕಲಿನ ಜೋಡಣೆ ಮಲ್ತಿನ ಅವರ ಇಲ್ಲಿ ಈ ಕಾರ್ಯಕ್ರಮದ ಅದ್ಭುತವಾದ ನಡಪೆರ ಕಾರಣ ಆತಂಡು ಧರ್ಮ ಜಾಗೃತಿಯರ ಕಾರಣ ಆತಂಡು ಬಂದುಡೆ ನಿಖಲಿಗೆ ಮಾತೆರೆಗಿಲ್ಲ ಕುಡರ ಈ ಬಳ್ಳಿ ಪರ್ವದ ಐಸಿರದ ಎಡ್ಡೆಪ್ಪನ ಬೈಕೊಂದು ಈ ಸಾರ್ವಜನಿಕ ಗಣೇಶೋತ್ಸವ 25 ವರ್ಷತ್ತೆ 5 ವರ್ಷತ್ತೆ ಒಂದು ಸಾವಿರ ವರ್ಷ ಕಾಲತ್ತೆ ಸೂರ್ಯ ಚಂದ್ರಾದಿ ಕಾಲವರೆ ಮುಟ್ಟೋಗಲ ಈ ನೆಲಟ ಮೆರವಡೆ ಪಣಪನ ಪ್ರಾರ್ಥನೆ ಯಾನು ನಂಬಿನಂಚಿತನ ದೈವ ದೇವರನ್ನ ಪಾದಮೂಲಡು ದಿಗ್ಗಂಬೆ ತನ್ಮುಖೇನ ಈ ಸಾರ್ವಜನಿಕ ಗಣೇಶೋತ್ಸವ ಏಪಲ ಆವಡೆ ಅಂಡ ವಿಘಟಿತ ಆಪನ ಜಾತಿಗೊಂಜಿ ಗಣಪತಿ ನಂಗೆ ಬೊಡ್ಚಿ ಶೆಟ್ನಕಲ ಗಣಪತಿ ಬೇತೆ ಬಟ್ನಕಲ ಗಣಪತಿ ಬೇತೆ ಪೂಜಾರ್ಲೆನ ಗಣಪತಿ ಬೇತೆ ಆಚಾರ್ಲೆನ ಗಣಪತಿ ಬೇತೆ ಕಾಂಗ್ರೆಸ್ನ ಗಣಪತಿ ಬೇತೆ ಬಿಜೆಪಿದ ಗಣಪತಿ ಬೇತೆ ದಳತ ಗಣಪತಿ ಬೇತೆ ಪಣಪನ ಚಿತ್ತಿನ ಸಂಘಟನೆಗಿತ್ತಿನ ಚಿತ್ತಿನ ಗಣಪತಿ ವಿಘಟನೆಗೆ ಆಪನ ಬೊಡ್ಚಿ ಸಾರ್ವಜನಿಕ ಗಣೇಶೋತ್ಸವ ನಿರಂತರವಾದ ನಡಪಡೆ ಅಖಂಡ ಭಾರತ ನಿರ್ಮಾಣ ಅವಡ ಪಣಪನ ಪಾತೆರೆ ಪಂಡೊಂದು ಪಾತೆರೆ ಅವಕಾಶ ಕೊರ್ನೆಗೆ ಸೊಲ್ಮೆ ಸಂದೇಶ ಮಲ್ತೊಂದು ತುರ್ತು ಕಾರ್ಯ ಯಾನ ಓಡಿ ಮುಟ್ಟಕ್ಕಿಂತ ಮುಡಿಪುಗೂ ಅವಳು ಸಭಾ ಕಾರ್ಯಕ್ರಮ ಮುಗಿತಲ್ಲ ಆತಂಡು ತುಳುನಾಡ ಸಂಸ್ಕೃತಿ ಕಾರ್ಯಕ್ರಮ ಸಂಪನ್ನ ಆತಂಡು ಅಲ್ತ ನಾಯಕರನ್ನ ಎಕ್ಕಂದೇ ಎತ್ತೊಂದುಳ್ಳರೆ ನಿಗಳ ಮಾತೆಲ್ಲ ತರೆತಗ್ಗಾದ ಬೆರಿಬಗ್ಗಾದ ಯಾನ ಮಾಪು ಕೇಂದ್ರನೊಂದು ಯಾನ ಮುಲ್ತು ಕಡಪುಡ್ದು ಕೊಡು ಬಂದ ಕೇಂದ್ರನೊಂದು ನಿಖಲಿಗೆ ಮಾತೆರೆಗಲ ಬೊಟ್ಟೊಡು ತುಳುವ ತೆಂಬಲಿನ ನಟ್ಟುವೆ ತುಳುವಪ್ಪೆ ಯಾನಿರಿನ ಜಡಪತಿ ನಕಲಿನ ಕುಕ್ಕುದು ಲಕ್ಕಲ ನಂಜಿನ ರಕಟ ತೊತ್ತು ಗಿಡಪುಲ ಕಂಟೆನು ದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಗೇನಯಿ ಕೊರ್ಲ ಉದಿಯ ಬೆನಡು ಗಾಳಿ ಕಡಲದ ಉಳೈ ಪುಟ್ಟವು ಈಗೇನ ಉಡಲದ ಉಳೈ ಯಾನಂಪಿ ಅಂಟು ಪೋವಡುಪಿದೈ ಮೆಗ್ಗಿ ಪಲಯ ನಂಟು ಪುಟ್ಟ ಒಡಿನಿ ಬೊಟ್ಟೊಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನಿರಿನ ಡೆನ್ನಂಪಿ ಸೊರಲಕ್ಕನಗ ಎನ್ನಂಪಿ ಬಂಟೆ ಬಲಿಪುನಗ ನಮ್ಮಂಪಿ ಉರಲಿಪುನಗ ಮೈಮೆದ ಮಾಯ ಈ ನೆಲಟು ನಲಿಪುನಗ ಬೊಟ್ಟೊಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನಿನ ಬಂಡೊಂದು ಎನ್ನ ಪಾತೆರೆಗೆ ಮುಗಿತಲದ ಚುಕ್ಕಿದೀಪೆ ಮಾತೆರೆಗಳ ಸೊಲ್ಲು ಮೂಜಿ ಸಾಧಕರನ್ನ ಪ್ರಾಮಾಣಿಕವಾಯಿನ ಸೇವೆಗೆ ಗೌರವ ಕೊರ್ಪುನ ಮುಖೇನ ಶಾಶ್ವತವಾಯಿನ ಕೀರ್ತಿನ ಅಕಲ ಬದುಕು ಗುರ್ಪಾವನಂಚಿನ ಬೆನ್ನಿಬೆರೋಡು ಪಂಪನ ಉದ್ದೇಶುಡು ಇನಿ ಬೊಳ್ಳಿ ಪರ್ವದ ರಜತ ಸ್ಮರಣ ಗೌರವ ಪಂಪುನ ಒಂಜಿ ಸನ್ಮಾನ ನೀಗಿಲ ಅಟ್ಟಣೆ ಮಂತದ ಈ ಸನ್ಮಾನ ಮೂಜಿ ಸಾಧಕರಿಗೆ ಸಂದುಂಡು ಸುರುತ್ತ ರಜತ ಸ್ಮರಣ ಗೌರವನ ಸ್ವೀಕಾರ ಮಲ್ಪುಡು ಕರಿನ 25 ವರ್ಷದ್ದು ನಮ್ಮ ಗಣೇಶ ಸೇವಾ ಸಮಿತಿದ ಗಣೇಶೋತ್ಸವಗೆ ಪ್ರಧಾನ ಆರಾಧನಾ ಕೇಂದ್ರ ಬಿಂದುವಾಯಿನಂಚಿನ ಗಣಪತಿನ ಪುತ್ತಳಿನ ಬಾರಿ ಪೊರ್ಲುಡು ಉಂಡು ಮತ್ತದು ಈತ್ತು ನೆಟ್ಟ ಈ ಕಾರ್ಯಕ್ರಮ ಒಂದು ವಿದ್ಯುಕ್ತವಾಯಿನಂಚಿನ ಕೇಂದ್ರ ಒದಗ ಒಂದು ಬತ್ತಿನಂಚಿನ ಪುಗಾರ್ತೆದ ಕಲಾವಿದರಾಯಿನ ಪ್ರತಿಮಾ ಕಲಾ ತಿಲಕ ಶ್ರೀ ಗಣಪತಿ ಭಂಡಾರಿ ತಾಟಿ ಕೊಟ್ಟು ಎದುಕೊಳ್ಳುವ ವೇದಿಕೆಗೆ ಶ್ರೀ ಗಣಪತಿ ಭಂಡಾರಿ ಬರೇನು ಆರು ವೇದಿಕೆ ಬರ್ತದ ಮಾನಾದಿಗೆದ ಜಿಡ್ಡಡು ಓಲೆಗಾವಡು ಒಂದೆರಡು ಭಿನ್ನಯ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವಂತಹ ಸನ್ಮಾನ ಪತ್ರ ಮಂಗಳೂರಿನ ಕಾರ್ಶೀಟ್ನಲ್ಲಿ ಶ್ರೀಯುತ ಗೋವಿಂದ ಭಂಡಾರಿ ಮತ್ತು ಶ್ರೀಮತಿ ರಮಾ ಭಂಡಾರಿ ಅವರಿಗೆ 5 ಮಕ್ಕಳಲ್ಲಿ ಎರಡನೆಯವರಾಗಿ ರವಿ ಭಂಡಾರಿಯವರು ದಿನಾಂಕ 8/6/11/1957 ಈ ಸಭೆಯಲ್ಲಿ ಜನಿಸಿದರು. ಇವರು ಸರಿಸುಮಾರು 50 ವರ್ಷದಿಂದ ಗಣಪತಿ ರಚನೆಯಲ್ಲಿ ತೊಡಗಿರುತ್ತಾರೆ ಮತ್ತು ಇವರ ಗುರು ಕಾಶೀಟ್ MS ಕುಡ್ವರ್ ಅವರು ಇವರಿಗೆ 3 ಸಂಸ್ಥಾನವಾದ ಕಾಶಿ ಮಠ, ಗೋಕರ್ಣ ಮಠ ಹಾಗೂ ಕೈಮಲ್ಯ ಮಠದ ಸ್ವಾಮೀಜಿಯವರಿಂದ ಸನ್ಮಾನ ಪಡೆದಿರುತ್ತಾರೆ. ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆಯವರಿಂದ ಸನ್ಮಾನ ಪಡೆದಿರುತ್ತಾರೆ. ಹಾಗೂ ಇವರ ಕೈ ಚಾತುರ್ಯದಲ್ಲಿ ತಯಾರಾದ ಗಣೇಶನ ವಿಗ್ರಹವು ನಮ್ಮ ಮಂಗಳೂರಿನಿಂದ ಕಾರ್ಶೀಟಿನಿಂದ ಸೌತ್ ಆಫ್ರಿಕಾದವರೆಗೂ ಹೋಗಿರ್ತದೆ ಎನ್ನುವುದನ್ನು ತಿಳಿಸೋಕ್ಕೆ ಹರ್ಷಪಡುತ್ತೇವೆ. ಇವರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ 38 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಶ್ರೀಯುತರಿಗೆ ನಮ್ಮ ಗಣೇಶ ಸೇವಾ ಸಮಿತಿ ವತಿಯಿಂದ 25ನೇ ವರ್ಷದ ಗಣೇಶೋತ್ಸವದ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸನ್ಮಾನ ಪತ್ರವನ್ನು ನೀಡಿ ಅಭಿವಂದಿಸುತ್ತಾ ಇದ್ದೇವೆ. ಶಾಲೆಯನ್ನು ಉಪದೇಪಾದ ಮಲ್ಲವಿಲ್ಲರಾದ ಪುನಂಚಿನ ಅನಿಲ್ ದಾಸ್ ಉಮೇರು ಮಾಲೆ ಪಾಡುದು ಬರೀ பொருளுದ ರತ್ನ ಖಚಿತವಾದ ಶೋಭೆ ಪುನಂಚಿನ ಮಾಲೆಯನ್ನು ಪಾಡೋದು ನಮ್ಮ ಸಮಿತಿಯ ಅಧ್ಯಕ್ಷರಾದ ಸದಾಶಿವಣ್ಣ ಮೋಗೇಡು ಪೇಟ ಧಾರಣೆ ಮಾಡ್ಕೊಂಡು ನಮಿತಕ್ಕ ಫಲಪುಷ್ಪದ ಗೌರವ ಕೊಡ್ದು
ಮಾತೆಲ್ಲ ಸೇರಿದು ಈ ಮಾನಾದಿಗೆದ ಪತ್ರ ನರೆಗೆ ಒಪ್ಪಿಸವಡೊಂದು ಕೋರಿಕೆ ತಾಟಿ ಒಟ್ಟುದ ಅಭಿನಂದನೆ ಮಲ್ಪುಗ ಶ್ರೀ ಗಣಪತಿ ಭಂಡಾರಿ ಮೇರೆಗೆ ಗೊಳ್ಳಿ ಪರ್ವದ ಮಲ್ಲಗೌಜಿದ ಸನ್ಮಾನ ಸಂದಯಾತುಂಡಿ 25 ವರ್ಷ ಉಳಿದು ನಿರಂತರವಾದ ಗಣಪತಿ ವಿಗ್ರಹನು ಈ ಸಮಿತಿ ಆರ್ನ ಚಾಸೋರ್ಪುಗ ಅರೆಗೆ ಸೋಲೈತದು ಸೊಲ್ಮೇಲೆ ಪರೊಂದು ಅರೆಗೆ ದೇವರ ಅನುಗ್ರಹ ಮಲ್ಪಡು ಆರ್ನ ಆಶೀರ್ವಾದ ನಮ್ಮ ಮಾತೆರಡನ ಉಪ್ಪಡು ನರಮಾನ್ಯನ ಬದುಕುಡು ಯಾನು ಪಂಪುನಂಚಿನ ಅಂಗಲಾಪುದಿ ಒಂದು ನಿರಂತರವಾದ ಬದುಕುಡು ಗೇರು ಪಡೆಯುವ ಕಡೆಗೆ ಎಂಕಲ್ ನಡತೊಂದು ಬರಪ್ಪ ಆಂಡ ಏರೇರ್ನ ಬದುಕಿಗೆ ಎಂಕಲ್ನ ಬದುಕಿದ ನಡಪುನು ಕೊರೊಂದು ಐಡಿದು ಬೊಕ್ಕ ಅವು ಬೇತೆ ಬೇತೆ ಕಡೆಗೆ ತಿರುಗುವೊಂದು ಇಡೀ ಬದುಕಿದ ಸ್ವರೂಪ ಬದಲಾವಣೆ ಆ ಒಂದು ಬತ್ತಿನ ಇಂತೂಪ ಆಂಡ ಏರೇರ್ನ ಕೈಕು ಕೊರಂಡಲ್ಲ ಅಕೇರಿಗೆ ಈ ಭಾಗಡುಪ್ಪುನ ನಮ್ಮ ಮಾತೇರ್ನ ಈ ಬುಡುವುಡಲ್ದ ಉಸುಳುದಾಂತಿನ ಕಾಯೋ ಅಕೇರಿಗೆ ಸಂದುನಿ ಚಂಬುಗುಡ್ಡೆದ ಸ್ಮಶಾನಡುಪ್ಪುನಂಚಿನ ಶಂಕರ್ಮಣಿ ಉಂಬೆರ್ನ ಕೈಕು ಅಂಚಾದ ರಜತ ಪರ್ವದ ಸನ್ಮಾನನು ಕೊರ್ನಗ ಅರೆಗೊಂಜಿ ನೆಂಪುದಿದು ಈ ರಜತ ಸನ್ಮಾನ ಕೊರಡೇ ಪಂಪುನಂಚಿನ ಗೌರವದ ಉದ್ದೇಶಕ್ಕೋಸ್ಕರ ಎದುಕೊಂದುಲ್ಲ ವೇದಿಕೆಗೆ ಮುಕ್ತಿ ಮಾರ್ಗದರ್ಶಕರಾಯನಂಚಿನ ಶ್ರೀ ಶಂಕರ್ಮಣಿ ಉಂಬರೆನ ತಾಟಿ ಬೊಟ್ಟು ಎದುಕೊಂಡು ರಜತ ಗೌರವವನ್ನು ಸ್ವೀಕಾರ ಮಲ್ಪರಿಗೋಸ್ಕರ ಆರು ಜಿಡ್ಡಡುಪ್ಪುನಂಚಿನ ಮಾನಾದಿಗೆದ ಪೀಠೋಡು ಓಲೆಗಾಬುಡುಂದರಡ ಪಾರಿ ವಿನ್ನಯ ಶ್ರೀ ಶಂಕರಮಣಿ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಕೇರಳ ರಾಜ್ಯದ ಕೊಯ್ಲಾಂಡಿಯ ಶ್ರೀ ರಾರುಕುಟ್ಟಿ ನಾಯರ್ ಮತ್ತು ಶ್ರೀಮತಿ ಮಾಧವಿ ಅಮ್ಮ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಪಡೆದಿರುವ ತಾವು 1970ರಲ್ಲಿ ಕರ್ನಾಟಕ ಹಾರ್ಬರ್ನಲ್ಲಿ ಮರ ಕಡಿಯುವ ಕೆಲಸವನ್ನು ಕೆಲವು ವರ್ಷ ನಿರ್ವಹಿಸಿ ಎಲ್ಲ ಕೂಲಿ ಕೆಲಸಗಳ ಅನುಭವಿಯಾಗಿ ಮೀನುಗಾರಿಕೆಗೆ ಸಂಬಂಧಿಸಿದ ಪರ್ಸಿನ್ ಬೋಟ್ ಡ್ರೈವರ್ ಆಗಿ ಕೂಡಿ ಜೀವನ ಸಾಗಿಸಿದವರಾಗಿದ್ದೀರಿ. ಕಳೆದ 20 ವರ್ಷಗಳಿಂದ ಚೆಂಬುಗುಡ್ಡೆಯಲ್ಲಿ ವಾಸ್ತವ್ಯವಿದ್ದು ಅಲ್ಲಿನ ಸಾರ್ವಜನಿಕ ಹಿಂದೂ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಪರಿಚಾರಿಕೆಯನ್ನು ಕೈಗೆತ್ತಿಕೊಂಡಿರುವುದು. ಈವರೆಗೆ ಸರಿಸುಮಾರು 3,000ಕ್ಕೂ ಹೆಚ್ಚು ಶವ ಸಂಸ್ಕಾರದ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ ತಮ್ಮ ಜೀವನ ಶ್ರದ್ಧೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಫಲಕ ತಮ್ಮ ಮುಂದಿನ ಯಾವುದೇ ವೃತ್ತಿ ಜೀವನದಲ್ಲಿ ತಮಗೆ ಹಾಗೂ ಕುಟುಂಬಕ್ಕೆ ಶ್ರೀ ಮಹಾಗಣಪತಿಯವರು ಆಯುರಾರೋಗ್ಯ ಸೌಭಾಗ್ಯಗಳನ್ನು ಇಟ್ಟು ಅನುಗ್ರಹಿಸಲಿ ಎಂದು ಹಾರೈಸುವ ಶಂಕರನ ಮುಂಡೊಡುಪ್ಪುನ ರುದ್ರಾಕ್ಷಿ ಮಣಿ ಶಂಕರ ಸದೃಶವಾದ ಮಿನ್ಕೊಂಡು ಅಂಚನೆ ಮಣಿ ಖಚಿತವಾದ ಉಪ್ಪುನಂಚಿನ ಶಂಕರಣ್ಣನ ಸೇವೆ ಅವು ಅಮೂಲ್ಯವಾದ ಪಂಡದು ರಜತ ಗೌರವನು ಸಂದಾಯಿತ ಮಲ್ಪಡೋದು ಬಿನ್ನೆರಡ ಕೋರಿಕೆ KT ಸ್ವರ್ಣೇರ ಶಾಲು ಪೊದೆತದು ಸದಾಶಿವಣ್ಣ ಮಾಲೆ ಪಾಡದು ಅನಿಲ್ ದಾಸಣ್ಣ ಪೇಟನು ಮುಂಡಗೀರಾದು ನಮಿತಕ್ಕ ಫಲಪುಷ್ಪವನ್ನು ಕುರಿತು ಮಾನವಡುವುದು ಕೋರಿಕೆ ಮಾತೆಲ್ಲ ಸೇರಿದು ಮೂಕೆ ದಿಂಜಿನಂಚಿನ ರಜತ ಮಾನಾದಿಗೆದ ಪತ್ರವನ್ನು ಕೊರಡು ಸದಾಶಿವಣ್ಣ UT ಖಾದರ್ ಮೇರೆಗೆ ಮೂಕೆ ದಿಂದಿದ ಸಾಂಕೇತಿಕ ಕಾಣಿಕೆಯನ್ನು ಕೊರದು ಎದುಕೊರಡೊಂದು ಕೋರಿಕೆ ಒಂದುಲೆ ಏತುಮಲ್ಲ ಸಂತೋಷ ಪಂಡ ತೊಕ್ಕೋಟುಗು ಸುರೂತ ಸಾರ್ವಜನಿಕ ಗಣೇಶೋತ್ಸವದ ಗೌಜಿಮಿನದನ್ನು ಕೊಡ್ತೀನಿ ಗಣೇಶ ನಗರದ ಈ ಉತ್ಸವ ಒಂಜಿ ಕಾಲೋಡು ಏತು ವಿಶೇಷ ಅದು ಕೇಂದ್ರ 5ನೇ ವರ್ಷದ ಮಹತ್ವದ ಹಂತೊಂಡು ಸನ್ಮಾನದ ಲೇಸುಡು ದುಂಬುಕನು ಒಂದುಲೆ ಮೂಜಿನೇ ರಜತ ಗೌರವವನ್ನು ಸ್ವೀಕಾರ ಮಾಡಿಕೊಡೋದು ಶ್ರೀ ಬಾಬು ಪಿಲಾರ್ ಮೇಲಿನ ವೇದಿಕೆಗೆ ಎದುಕೊಂಡು ಲತಾಟಿ ಬಟ್ಟು ಎದುಕೊಳ್ಳುಗ ಜನಸೇವಾ ರತ್ನ ಶ್ರೀ ಬಾಬು ಪಿಲಾರ್ ಜನಸೇವಾ ರತ್ನ ಶ್ರೀಯುತ ಬಾಬು ಪಿಲಾರ್ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವಂತಹ ಸನ್ಮಾನ ಪತ್ರ. ಜನತಾ ಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯ ವಾಕ್ಯದಂತೆ ನಿತ್ಯ ಜೀವನದಲ್ಲಿ ಜನಪಯೋಗಿ ಕಾರ್ಯದಲ್ಲಿ ತೊಡಗಿಕೊಂಡವರು ಶ್ರೀ ಬಾಬು ಪಿಲಾರ್. ಶ್ರೀಯುತರು 1961 ಜೂನ್ 16ರಂದು ಶ್ರೀ ಮಯನಪ್ಪ ಮತ್ತು ಶ್ರೀಮತಿ ಕಲ್ಯಾಣಿ ದಂಪತಿಗಳ ಸುಪುತ್ರರಾಗಿ ಜನಿಸಿರುವರು.
ಇವರು ಬೀಡಿ ಕಾರ್ಮಿಕರ ಏಳಿಗೆಗಾಗಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಗಾಗಿ, ವಿಕಲಚೇತನರ ಪೋಷಣೆ ಭತ್ಯೆಗಾಗಿ, ವೃದ್ಧಾಪ್ಯ ವೇತನಕ್ಕಾಗಿ, ಭವಿಷ್ಯ ನಿಧಿಗಾಗಿ, ಮಾಸಿಕ ಪಿಂಚಣಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಅವಿರತವಾಗಿ ಶ್ರಮಿಸಿದವರು. ಸುಮಾರು 4,000ಕ್ಕಿಂತಲೂ ಅಧಿಕ ಮೃತರ ಅಂತಿಮ ವಿಧಿಗಳನ್ನು ತಾವೇ ನಿರ್ವಹಿಸಿರುವರು. ಅಶಕ್ತ ಕುಟುಂಬಗಳಲ್ಲಿ ಮರಣವಾದರೆ ಸ್ವಂತ ಖರ್ಚಿನಲ್ಲಿ ಫಲಾಪೇಕ್ಷೆಯಿಂದ ದುಡಿದವರು. ಸೋಮೇಶ್ವರದಲ್ಲಿ ಕಡಲು ಪಾಲಾಗುತ್ತಿದ್ದ ಬೆಂಗಳೂರಿನ ಬಾಲಕನ ರಕ್ಷಣೆ ಮಾಡಿ ಮರುಜೀವ ಕೊಟ್ಟಂತಹ ಕೀರ್ತಿ ಇವರದ್ದು. ಜ್ಯೋತಿ ಬನ್ಮಠ ಸರ್ಕಾರಿ ಪ್ರೌಢಶಾಲೆಯ SDMC ಅಧ್ಯಕ್ಷರಾಗಿ, ನಿತ್ಯಾದರ್ಶ ಶಾಲೆಯ PTA ಕಾರ್ಯದರ್ಶಿಯಾಗಿ, ಭವಿಷ್ಯ ನಿಧಿ ಪಿಂಚಣಿದಾರರ ಕಾನೂನು ಸಲಹೆಗಾರರಾಗಿ, ಬೀಡಿ ಕಾರ್ಮಿಕ ಸಂಘದ ಪದಾಧಿಕಾರಿಯಾಗಿ, ಪಿಲಾರು ಬಾಲಾಂಜನೇಯ ವ್ಯಾಯಾಮಶಾಲಾ ಸಮಿತಿ ಗೌರವ ಅಧ್ಯಕ್ಷರಾಗಿ, ಜಗತ್ ಫ್ರೆಂಡ್ ಸರ್ಕಲ್ನ ಸಲಹೆಗಾರರಾಗಿ, ಶ್ರೀ ಧೂಮಾವತಿ ಬಂಟ ವಿಷ್ಣುಮೂರ್ತಿ ಪರಿವಾರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಕರುಣಾ ಹೃದಯಿ, ಜನಾನುರಾಗಿ, ಸದ್ಗುಣ ಸದ್ಭಾವ ಸಂಪನ್ನರಾದ ಶ್ರೀ ಬಾಬು ಪಿಲಾರ್ ಇವರಿಗೆ ವಿಘ್ನೇಶ್ವರನ ಪೂರ್ಣಾನುಗ್ರಹ ಭಿನ್ನವಿಸುತ್ತಾ ಹೃತ್ಪೂರ್ವಕವಾಗಿ ಅಭಿಮಾನ. ಅನಿಲ್ ದಾಸ್ ಒಮ್ಮೆರು ಮಾಲೆ ಒಪ್ಪಿಸಾದು KT ಸುವರ್ಣ ಒಮ್ಮೆರು ಪೇಟನ್ ಮುಂಡಗೇರಾದು ಗೀತಾ ಸುರೇಶ್ ಆರ್ ಫಲಪುಷ್ಪನ ಕೊರದು ಮಾತೆಲ್ಲ ಸೇರು ಕೈ ಸೇರ ಒಂದು ಮಹಾರಾಜಿಗಿದ ಪತ್ರವನ್ನು ಒಪ್ಪಿಸವಡದ ಕೋರಿಕೆ ಒಳ್ಮೆ ಜಿಂಜಿನ ನಲ್ಮೆ ಜಿಂಜಿನ ತಾಟಿ ಒಟ್ಟುದು ಅಭಿನಂದನೆ ಕೊರ್ಕ ಬಾಬು ಪಿಲಾರ್ ಉಮೇರ್ ಮಲ್ಪನಂಚಿನ ಸಾಮಾಜಿಕ ಸೇವೆಗೋಸ್ಕರ ದೇವೇರ್ ಅವರ ಕುಟುಂಬ ಸಂಸಾರದ ಒಟ್ಟಿಗೆ ಇತ್ತದ ಕೈಪತ್ತದ ನಡಪಾವಡು ಆರೋಗ್ಯಪೂರ್ಣವಾದ ದೀರ್ಘ ಆಯುಷ್ಯನ್ನು ಕುರಿತು ಸರ್ವ ಸನ್ಮಾನಗಳನ್ನು ಕುರಿತು ಅನುಗ್ರಹವನ್ನು ಪಡೆದು ಬಂಡದು ನಮ್ಮ ಸೇವರೊಂದ ಒಂತೆ ಕೊಡ್ತೋಡು ಗಣಪತಿ ದೇವರ ವಿಸರ್ಜನಾ ಶೋಭಾಯಾತ್ರೆ ಸೋಮೇಶ್ವರದ ಕಡಲಪುಡೆ ತಂಚಿ ಸಾಗದು ಹೋನಾಗ ಐತ ತುಂಬು ರಜತ ಗೌರವ ಕೊರ್ತಿನಂಚಿನ ಸಂತೋಷ ಜೋರಾದವರ ತಾಟಿ ಕೊಟ್ಟದು ಮಾತೆರಗಿನ ಸೊಲ್ಮೆ ಕೊಟ್ಟ ಅದು ವಿಶೇಷವಾದ ಸಂದರ್ಭ. ಗೌರವಾನ್ವಿತ ಶಾಸಕರು ಇನಾಮು ಕೊರೊಂದು ಶಾಲೆದ ಜೋಕ್ಲೇಗೆ ಗಣಪತಿ ದೇವರು ಅನುಗ್ರಹ ಮಾಡ್ಕೊಳ್ಳೋದು ಪ್ರಾರ್ಥನೆ ನಮ್ಮವರು. ಗುರುಕಾರಾಯಣ KT ಸುವರ್ಣ ಅಂಚನೆ ಡ್ಯೂಟಿಗಾರರ್ ಬೆನ್ನ ಹತ್ತಲು ಕೊಂಡು ವಿನಯ ಪುಣ್ಯದ ಮಣ್ಣದ ಸತ್ಯದ ನೆರಟು ಈ ಇನಾಮದ ಮಾನಾದಿ ಪ್ರೌಢಶಾಲೆಯ ಪೆರ್ಮನ್ನೂರು ಮತ್ತರ್ಮಡು ಓಲಗ ಆದಂತಿನ ಮಾನಾದಿಗಿದ ಮಲ್ಲವಿಂದರು ಈ ಬಹುಮಾನದ ಕುರುಡು ಬಣ್ಣದು ವಿನಯ ನಯನ್ ಅನಿಲ್ ದಾಸ್ ಅಂಜನೆ ನಮಿತಾ ಗಟ್ಟಿ ಗೀತಾ ನಾಯರ್ ಮುಗಿಲಿನ ದಿವ್ಯ ಹಸ್ತರು ಆಶೀರ್ವಾದದ ತಾಟಿ ದೊಂಬುದ ದಿನಟ್ಲ ಎಂಚಿತ್ತಿನ ಪಂತುಡು ಪಾಲು ಪಡೆದು ಇನಾಮು ಗೆದ್ದರೆ ನಾಂದಿಯಾಗಬಹುದು ಜಾದೆ ಈತ ಪೊರ್ಲುಡು 25 ಪೊರ್ಲು ಬೊಳ್ಳಿಕೆಲ ತೂಯರೆ ಸಾಧ್ಯ ಅತಿನಿ ಈ ಊರುಡು ಉಪ್ಪು ನಂಚಿನ ಮೆಗ್ಗಿ ಪಲ ಇಲ್ಲಕ್ಕಂತಿನ ಇತರ ಸಂಘ ಸಂಸ್ಥೆಗಳು ಅಂಚಾದು ಬೊಳ್ಳಿದ ಜಿಡ್ಡೆಡು ಉಂಟುದು ಅಕ್ಲೇನು ಮಾತೆರಲ್ಲ ಪೊರ್ಲು ಬೊಳ್ಳಿಕೆಡು ಮಾನಾವಡು ಪನ್ಪನ ಉದ್ದೇಶಡು ರಜತಾಭಿನಂದನೆ ಪನ್ಪನ ಪರಿಕಲ್ಪನೆಡು ಎಂಕಲು ಒಂದು ಗೌರವ ಕೊರ್ಪನ ಉದ್ದೇಶ ಇದ್ದ ಇಡೀ ತೊಕ್ಕೋಟುದ ಹಿರಿಯ ಧಾರ್ಮಿಕ ಸಂಸ್ಥೆ ಆಗಿನ ಶ್ರೀ ವಿಠೋಬ ರುಕ್ಮಾಯಿ ಮಂದಿರದ ಪದ್ಮನಾಭರಿಗೆ ಇತ್ತೇನೆ ಗೌರವ ಕೊಟ್ಟ ಆಂಡ್ ನನ್ನ ದುಂಬುಗು ಆ ಪಟ್ಟಿನ ಪನ್ಪೆ ಅಕ್ಲೇಗೆ ಗೌರವಾನ್ವಿತ ಶಾಸಕರು ಮತ್ತು ಮಾತ ಬಿನ್ನೇರು ಸೇರಿದು ಈ ಅಭಿನಂದನೆ ರಜತಾಭಿನಂದನೆ ಕೊರಡುವುದು ಕೋರಿಕೆ. ಮೂರ್ತಿ ಮೈಸೂರು ಬೊಕ್ಕ ಸದಾಶಿವ ಜೇಕೆ ಮಾನಾದಿಗಿದ ಗುರುಕಾರರು ಬೊಕ್ಕ ಗುರುಕಾರ್ಯರು ಕೊರೊಂದುಲ್ಲೇರು ಗೌರವನು ಅಂದರೆ ಸ್ಟಾರ್ ಆಫ್ ವೈನ್ ಇನ್ನದ ಗುರುಕಾರರಾಯನ ಶ್ರೀ ಪುರುಷೋತ್ತಮ್ ಜಯಮಂತ್ರಿ ಎದುರು ಬರ್ತದೆ ಶ್ರೀ ಪುರುಷೋತ್ತಮ್ ಕಾಟಿ ಬಿಟ್ಟದ ಅಭಿನಂದನೆ ಮಲ್ಪುಗ. ಗೆಳೆಯರ ಬಳಗ ಕೊಲ್ಯ ಇಂದತ ಗುರುಕಾರರಾಯನ ಶ್ರೀ ಬಾಲಕೃಷ್ಣ ಗಟ್ಟಿ ಉಮರಿಗೆ ಗುರುಕುಲಂಚಿನ ರಜತಾಭಿನಂದನೆ. ಸೇವಾ ಸಮಿತಿ ಕೊಲ್ಯ ಇಂದತ ಗುರುಕಾರರಾಯನ ಶ್ರೀ ರವಿರಾಜ್ ಕೆ ಶ್ರೀ ಯತೀಶ್ ಕುಮಾರ್ ಈ ವಿದ್ಯಾಗಣಪತಿ ಉತ್ಸವ ಅವರು ನಡಪೊಂದು ಬಾರಿಗೆ ಉಜಿರ ಐತ ಇಡೇಟಿಲ್ಲ ಪುರುಷೋತ್ತಮ ಮತ್ತು ಬೈದೇರು ಸಂತೋಷ. ಇನ್ನತ ಗುರುಕಾರರಾಯನ ಶ್ರೀ ಸುನೀಲ್ ಗಟ್ಟಿ ಎದುರು ಬರ್ತದ ಮಾನಾದಿಗಿನ ಸ್ವೀಕಾರ ಮಲ್ಪಡುವ ಒಂದು ಕೋರಿಕೆ. ಇನ್ನತ ಗುರುಕಾರರಾಯನ ಯೋಗೀಶ್ ಉಳ್ಳಾಳ್ ಬೈ ಆರು ಎದುರು ಬರ್ತದ ರಜತಾಭಿನಂದನೆ ಸ್ವೀಕಾರ ಮಲ್ಪಡುವ ಕೋರಿಕೆ.
ಒಂದುಲೆ ಭಾರಿ ಸಂತೋಷದ ಗಳಿಗೆ ಈತ ಸಂಸ್ಥೆ ಲೇಖನೊಟ್ಟಿಗೆ ಮೆಕ್ಕಿಬಲನ ಕೈತದ ಮಾರ್ಗದರ್ಶನ ಮತ್ತೊಂದು ಬತ್ತಿನಂಚಿನ ಸಂಸ್ಥೆನ ಒಳ್ಳಿ ಪರಪಡು ನೆನಪು ಮಲ್ಪುನಂಚಿನ ಗಳಿಗೆ ಆಶೀರ್ವಾದ್ ಫ್ರೆಂಡ್ಸ್ ಶ್ರೀ ನಾಗಕನ್ನಿಕ ರಕ್ತೇಶ್ವರಿ ದೈವಸ್ಥಾನ ಅಂಬಾವನ ಕೃಷ್ಣನಗರ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಶ್ರೀ ಸುಂದರ್ ಗಟ್ಟಿ ಹೊರತು ಶ್ರೀ ವಿಠೋಬರುಕ್ಮೈ ಮಂದಿರ ತೊಕ್ಕೋಟದ ಹಿರಿಯ ಸಂಸ್ಥೆ ಮಾನಾದಿಗೆ ಸಂದಾಯ ಶ್ರೀ ನಿತ್ಯಾನಂದ ಯುವಕ ಮಂಡಲ ಶ್ರೀ ಪಿ ಕೆ ರಾಜು ಚೆಟ್ಟಿಯಾರ್ ಮೇರೆಗೆ ಹಿರಿಯರಿಗೆ ಸಂದಾಯ ಅಪುನಂಚಿನ ಸ್ಟೀಮ್ ಗಣೇಶ್ ನಗರ ಇಂದೆತ ರಾಜೇಶ್ ಜಗತ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ತೊಕ್ಕೋಟು ಇಂದೆತ ಗುರುಕರರಾಯಿನ ಶ್ರೀ ಮಲ್ಲಗೌಜಿನು ಕೊರದು ಊರ ಪರ್ಬದ ಮಿನದನನು ಉಂಡು ಮಂತಿನಂಚಿನ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಶ್ರೀ ಸುರೇಂದ್ರ ಶೆಟ್ಟಿ ಮಂಚಿನಗುತ್ತು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ತೊಕ್ಕೋಟು ಶಿವಾಜಿ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ಭಟ್ನಗರ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಶ್ರೀ UM ಹಮೀದ್ 9 ಕೆರೆ UM ಹಮೀದ್ 9 ಕೆರೆ ಶಿವಾಜಿ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ತೊಕ್ಕೋಟು ಶ್ರೀ ಸ್ವಾಮಿ ಕೊರಗಜ್ಜ ಶಿವಾಜಿ ಸಮಿತಿ ಭಟ್ನಗರ ಇಂದೆತ ಗುರುಕಾರರಾಯಿನ ಆನಂದ ಧರ್ಮನಗರ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಓವರ್ ಬ್ರಿಡ್ಜ್ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಮೋಹನ್ ಕಾಪಿಕಾಡ್ ಇಂದೆತ ಗುರುಕಾರರಾಯಿನ ಶ್ರೀ ಉಮೇಶ್ ಅಬ್ಬಂಜರ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಶ್ರೀ ರವಿರಾಜ್ ತೊಕ್ಕೋಟು ABC ರಿಜಿಸ್ಟರ್ಡ್ ತೊಕ್ಕೋಟು ಇಂದೆತ ಗುರುಕಾರರಾಯಿನ ರವಿರಾಜ್ ತೊಕ್ಕೋಟು ವಿಶ್ವ ಹಿಂದೂ ಪರಿಷತ್ ಛತ್ರಪತಿ ಶಾಖೆ ಉಳ್ಳಾಳಬೈ ಇಂದೆತ ಗುರುಕಾರರಾಯಿನ ಮುರುಗೇಶ್ ಫ್ರೆಂಡ್ಸ್ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಗಣೇಶ್ ಪಾಯದಬಳಿ ಪುಟ್ಟಪ್ಪ ಗುರುಸ್ವಾಮಿ ಅಯ್ಯಪ್ಪ ಭಕ್ತ ವೃಂದ ತೊಕ್ಕೋಟು ಇಂದೆತ ಗುರುಕಾರರಾಯಿನ ಪ್ರವೀಣ್ ಕುಮಾರ್ DYFI ಘಟಕ ಉಳ್ಳಾಳಬಡೆ ಪ್ರತಿನಿಧಿ ವೇದಿಕೆ ಬರ್ತದೆ ರಜತಾಭಿನಂದನೆ ಸ್ವೀಕಾರ ಮಾಡಿಕೊಳ್ಳೋದು ಕೋರಿಕೆ DYFI ರೋಹಿದಾಸ್ ಭಟ್ನಗರ DYFI ಘಟಕ ಉಳ್ಳಾಳ ವಲಯ ನಾಡುದಗಲ ಸಂದಾದು ಉಂತಿನಂಚಿನ ಪೊರ್ತು ಅಂಚಾದು ಬೊಳ್ಳಿ ಪರ್ಪದ ಗೌಜಿ ಗಮ್ಮತ್ತು ವಾನಮುನೆದ ಊರುಗು ವಿನದನ ವಾನಮುನೆಡು ಸೇರಾದು ಕೊರಲು ಪನ್ಪುನ ಮಾತ ಬೇತೆ ಹಂತೋನು ತೂವೊಂದುಲ್ಲ ಇಂಚಿನಲ್ಲಿ ಹೆಸರು ಗೌರವಾನ್ವಿತ ಶಾಸಕರಾಯಿನ ಡ್ಯೂಟಿ ಖಾದರ್ ಆರ್ ಬೊಳ್ಳಿ ಪರ್ಪದ ಮದಿಪು ಕೊರಡೊಂದು ಅರಡ ಪಿನ್ನಯ. ನಾನು ಶಾಸಕನಾಗಿದ್ದಲ್ಲಿಗೆ ಬಹುಶಃ ಆಧ್ಯಾತ್ಮಿಕ ಕ್ಷೇತ್ರ ಮೇಲೆ ಬಂದ ಸಂದರ್ಭದಲ್ಲಿ ನಮ್ಮಿಂದ ಆಗಿ ಸಹಕಾರ ಬೇಕಿದೆ. ಯಾಕಂದರೆ ನಾನು ಕೊಟ್ಟ ಕೂಡ ಇವತ್ತು ನೆನಪಿದೆ. ನನಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇವತ್ತು ಸಿಕ್ಕಿದೆ. ಈ ಸಂಪೂರ್ಣವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಕೂಡ ನನಗೆ ಅತ್ಯಂತ ಸಂತೋಷ. ನಾನು ಯಾವಾಗ ಹೇಳ್ತಾ ಇರ್ತೇನೆ, ಇಲ್ಲಿಂದ ನೇರವಾಗಿ ಸೋಮೇಶ್ವರ ದೇವಸ್ಥಾನಕ್ಕೂ ಕೂಡ ಯಾವ ದೊಡ್ಡ ಕನಸಿತ್ತ ಬಹುಶಃ ನೀನು ನನ್ನ ಮಂತ್ರಿ ಮಾಡೋ ಮೂಲಕ ಅದು ಈಡೇರಿಸುವಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ರೀತಿಯ ಗಣೇಶೋತ್ಸವ ಅಂತ 25 ವರ್ಷಗಳಿಂದ ಆಚರಿಸುವ ಉದ್ದೇಶ ಅಂತ ಹೇಳಿದರೆ, ನಮ್ಮ ಸಮಾಜದ ಸಂಸ್ಕೃತಿ ಏನಿದೆ, ಆಚಾರ ವಿಚಾರಗಳೇನಿದೆ, ಅದು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯದ ವ್ಯಕ್ತಿತ್ವದ ಕೂಡ ಬರುವಂಥ ಅವಕಾಶ ಇವತ್ತು ಆಗಬೇಕು. ಯಾಕೆ ಇವತ್ತು ಇತಿಹಾಸನ ತಿಳ್ಕೊಳ್ಬೇಕಂತ ಹೇಳಿದರೆ, ಯಾರು ಇತಿಹಾಸನ ತಿಳ್ಕೊಳ್ತಾನೆ ಅವನು ಮಾತ್ರ ಇತಿಹಾಸನ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಮಕ್ಕಳು ಬರೀ ಅತ್ಯಂತ ಸತ್ಯಜಾಗಿ ಜೀವನ ಮಾಡೋದಲ್ಲ, ಭವಿಷ್ಯ ದಿನಗಳಲ್ಲಿ ಇತಿಹಾಸದ ಪುಟದಲ್ಲಿ ಅವರ ಹೆಸರನ್ನು ಬರುವಂಥ ವ್ಯಕ್ತಿತ್ವ ಬರಬೇಕಂತೇಳಿ ಎಲ್ಲ ನಮ್ಮ ಕನಸನ್ನು ಕಾಣಬೇಕು. ಬಹುಶಃ ಅಂಥ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇಂಥ ಎಲ್ಲ ಸಂಸ್ಕೃತಿ ಆ ಕಾರ್ಯಕ್ರಮಗಳು ಏನಿದೆ ಅದನ್ನು ಬಹುಶಃ ಅವರಿಗೆ ಆಗಿಂದಾಗಿ ಹಮ್ಮಿಕೊಳ್ಳುವ ಮೂಲಕ ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಕೂಡ ನಮ್ಮ ಸಂಸ್ಕೃತಿ ಬಲವಾಗಿ ಇವತ್ತು ಬೇರೆ ಬಿಟ್ಟಲಿಕ್ಕೆ ಆ ಒಂದು ದೊಡ್ಡ ಒಂದು ಅವಕಾಶ ಮಾಡಿ ಸಿಕ್ಕಿದಂತ ಆಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಪರಸ್ಪರ ಪ್ರೀತಿ ಹಂಚುವಂಥ ಅವಕಾಶ ಮಾಡುವ ಮೂಲಕ ಸಂಸ್ಕೃತಿಯನ್ನು ವಿಶ್ವಾಸಬದ್ಧ ಸಮಾಜ ಸಂಸ್ಕೃತಿಯನ್ನು ಹಂಚುವ ಮೂಲಕ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಪೂರಕವಾಗುವ ಎಲ್ಲ ಕಾರ್ಯಕ್ರಮ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಸರ್ವಶ್ರೀ ಗಣೇಶ ಸೇವಾ ಸಮಿತಿ ಈ ಕಾರ್ಯಕ್ರಮ ಬಹುಶಃ ಮುಂದಿನ ಕೂಡ ಇನ್ನಷ್ಟು ಬರುವಂಥ ಅವಕಾಶ ಆಗಲಿ. ಸಮಾಜ ನಮಗೆ ಇಂಥ ಕಾರ್ಯ ಅತಿ ಅಗತ್ಯ. ನಾನು ಹೇಳ್ತೇನೆ, ಭಾರತ ದೇಶ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಸಿಕ್ಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೀವು ಬೇರೆ ದೇಶಕ್ಕೆಲ್ಲ ಹೋದರೆ 1, 2, 3, 4 4-5 ಹಬ್ಬಗಳು ಕಾರ್ಯಕ್ರಮಗಳು. ನಮ್ಮಲ್ಲಿ ತಿಂಗಳಿಗೆ ಹಲವಾರು ಕಾರ್ಯಕ್ರಮಗಳು, ಹಲವಾರು ಹಬ್ಬಗಳು, ಎಲ್ಲ ಜಾತಿ ಎಲ್ಲ ಮತ್ತು ಹಬ್ಬಗಳು ಪರಸ್ಪರ ಜೊತೆ ಕೂಡಲಿಕ್ಕೆ ನಮಗೆ ಬೇಕಾದಷ್ಟು ಅವಕಾಶ ನಮ್ಮ ದೇಶ ಸಂಸ್ಕೃತಿ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಈ ಸಂಸ್ಕೃತಿನ ಅವಕಾಶ ಸದುಪಯೋಗಗೊಳಿಸುವಂಥ ಅವಕಾಶ ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ನಮ್ಮ ಉದ್ದೇಶ ಅಂತೇಳಿದರೆ ಅತ್ಯಂತ ನೆಮ್ಮದಿಯ, ಪ್ರೀತಿಯ, ಸಂತೋಷದ ಜೀವನ ಸಾಗಿಸುವಂಥ, ಮುಂದೆ ತಗೊಂಡು ಹೋಗುವಂಥ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಅದು ನಂದು ಮತ್ತು ನಿಂದೆಲ್ಲಂತ ಆಗಬೇಕು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಾನು ಹೇಳಿದೆ, ನಾನು ಸಣ್ಣದ ಎಲ್ಲ ಕಾರ್ಯಕ್ರಮಕ್ಕೆ ನನಗೆ ಬಲ ಅಭ್ಯಾಸ ಸಣ್ಣದಿಂದಲೇ ನಾನು ಹೋಗುವಂಥ ಅಲ್ಲಿ ಕೂಡ ಹೇಳಿದೆ. ನಾನು ಬಹುಶಃ ಅತ್ಯಂತ ಸಣ್ಣದಲ್ಲೇ ನನ್ನ ತಂದೆ ಶಾಸಕರಾಗಿದ್ದರು. ತಂದೆ ಜೋರು ಮಾತ್ರ ನನಗೆ ತಾಯಿ ನನ್ನ ಹಿಂದಿನ ಬಾಗಿಲಿಂದ ಅಷ್ಟಮಿಗೆ, ಮೋಸಗೊಳಿಕೆಗೆ, ಸೈಕಲ್ ಬ್ಯಾಲೆನ್ಸ್, ಗಣೇಶೋತ್ಸವಕ್ಕೆ, ನಮ್ಮ ನೆರೆಮನೆಯ ಎಲ್ಲರ ಜೊತೆ ನನ್ನನ್ನು ಕಲಿಸುವಂತಹ ಒಂದು ಅವಕಾಶ ಸಂಸ್ಕೃತಿ ಒದಗಿದ ಕಾರಣ ನನಗೆ ಈಗಲೂ ಕೂಡ ಅದು ದೊಡ್ಡ ರಕ್ತದಲ್ಲಿ ಬಂದು ಬಿಟ್ಟಿದೆ. ಅದನ್ನು ಯಾರಿಗೂ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಎನಿಸ್ತಾರೆ ಎಲ್ಲ ರಾಜಕೀಯ ಬಂದ ನಂತರ ಬಹುಶಃ ಕಾದರ್ ದೇವಸ್ಥಾನಕ್ಕೆ, ಚರ್ಚೆಗೆ, ಇದಕ್ಕೆಲ್ಲ ಭಾಗವಹಿಸುವಂಥ ಅವಕಾಶದ ಕೆಲ ಮನೋಭಾವಲ್ಲಿದೆ. ರಾಜಕೀಯ ಬಂದಂಥ ನನಗೆ ರಾಜಕೀಯದಿಂದ ವ್ಯಕ್ತಿತ್ವ ಬಂದದ್ದಲ್ಲ. ನನ್ನ ತಂದೆ ತಾಯಂದಿರು, ನನ್ನ ನೆರೆಕೆರೆಯವರು ಕೊಟ್ಟಂಥ ಒಂದು ಸಂಸ್ಕೃತಿ ಮತ್ತು ವ್ಯಕ್ತಿತ್ವ ಅದು ನಂದು ಇವತ್ತು ಆಗಿದೆ. ಇದು ನಾನು ಮಣ್ಣಾಗಲೇ ಮಣ್ಣಾಗ್ತಾ ಹೊರತು ಅದು ಮುಂಚೆ ಏನು ಕೂಡ ಮಾಡಲಿಕ್ಕೆ ಯಾವುದೇ ಟೀಕೆ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ರೀತಿಯಾಗಿ ಒಂದು ಪ್ರೀತಿ ವಿಶ್ವಾಸ ತನ್ನ ಅತ್ಯಂತ ಸಂತೋಷ ಇರುವಂಥ ಅವಕಾಶ ಮಾಡಿಕೊಳ್ಳೋ ಅವಕಾಶ ಆಗಿದೆ. ಅದಕ್ಕೆ ನಾವು ಅತ್ಯಂತ ಸಂತೋಷ, ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಜೀವನ ಮಾಡಬೇಕಾದ್ರೆ ನಿಶ್ಚಲವಾದ ಮನಸ್ಸು ಮತ್ತು ಹೃದಯವನ್ನು ನಾವು ಇಟ್ಟುಕೊಂಡು ಸಂಕೋಚ ಮನೋಭಾವನೆಲ್ಲ ಬಿಟ್ಟು ವಿಶಾಲವಾದ ಹೃದಯ ಮುಖಾಂತರ ಹೋಗುವಂಥ ಅವಕಾಶ. ನಾನು ನೆಮ್ಮದಿಯಿಂದ ಬರಬೇಕು, ಇನ್ನೊಬ್ಬರು ನೆಮ್ಮದಿಯಿಂದ ಅವಕಾಶ ಆಗಬೇಕು. ಇವತ್ತು ಇನ್ನೊಬ್ಬ ಕಷ್ಟದಲ್ಲಿರ್ಬೋದು, ನಾನು ನಾಳೆ ಕಷ್ಟದಲ್ಲಿ ಬರುವಂಥ ಅವಕಾಶ ಆಗಬೇಕು. ನಮಗೆ ಯಾವಾಗೆಲ್ಲ ಸಹಕಾರ ಮತ್ತು ಒಂದು ಉಪಕಾರ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದ ಆ ಸಂದರ್ಭ ಎಲ್ಲವೂ ಕೂಡ ನಾವು ಬಹುಶಃ ಉಪಕಾರ ಮಾಡಿದ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಿದರೆ ನಮ್ಮಷ್ಟು ನೆಮ್ಮದಿಯಿಂದ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ಗಣೇಶೋತ್ಸವ ಸಮಿತಿ ಎಲ್ಲ ಹಮ್ಮಿಕೊಂಡು ಇವತ್ತು ಯಾರೆಲ್ಲ ಬಹುಶಃ ಅವರು ಮಾತ್ರ ಅಲ್ಲ, ಈ ಗಣೇಶೋತ್ಸವ ಸಮಿತಿಯ 25ನೇ ವರ್ಷದ ಕಾರ್ಯಕ್ರಮ ಆಗುವಾಗ ಬರೀ ಈ ಒಂದು ಪ್ರದೇಶದ ಗಣೇಶೋತ್ಸವ ಸೇವಾ ಸಮಿತಿ ಮಾತ್ರ ವಿಜೃಂಭಣೆ ಸಂತೋಷ ಅಲ್ಲ, ಸುತ್ತಮುತ್ತಲಿನ ಪ್ರದೇಶದ ಎಷ್ಟೆಲ್ಲ ಸಂಘ ಸಂಸ್ಥೆಗಳಿದೆ, ಯುವಕ ಸಂಸ್ಥೆ, ಧಾರ್ಮಿಕ ಸೇವಾ ಕೇಂದ್ರಗಳಿದೆ, ಅವನ್ನೆಲ್ಲ ಸೇರಿಸಿಕೊಂಡು ಅವರು ಕೂಡ ಸಂತೋಷದಿಂದ ಭಾಗವಹಿಸುವಂಥ ಒಂದು ಅವಕಾಶ ಮಾಡಿಕೊಡುವಂಥ ವ್ಯಕ್ತಿತ್ವ ಅದು ಅತ್ಯಂತ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾನೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಹೇಳಿದ ಇಷ್ಟೇ, ಬಹುಶಃ ನಾವು ಎಷ್ಟು ವರ್ಷ ಬದುಕ್ತಂದು ಯಾರು ಕೂಡ ಗೊತ್ತಿಲ್ಲ. ಬದುಕಿದಷ್ಟು ದಿವಸ ಸಂತೋಷದಿಂದ ನೆಮ್ಮದಿಯಿಂದ ಬಹುಶಃ ಬದುಕುವಂಥ ಅವಕಾಶ ಇವತ್ತು ಮಾಡಬೇಕಾಗ್ತದೆ. ನಾನು ಯಾವಾಗಲೂ ನನ್ನ ನನ್ನ ಮಗಳಿಗೆ ಹೇಳಿದ್ದೇನೆ, ನಿನಗೆ ಎಷ್ಟು ಮಾರ್ಕ್ ಇದೆ ಅಂತ ನಾನು ನೋಡೋದಿಲ್ಲ, ನಿನಗೆ ಎಷ್ಟು ತಾಳ್ಮೆ ಇದೆ, ಎಷ್ಟು ಸೋದರತೆ ಪ್ರೀತಿನ ಕ್ಲಾಸ್ಮೇಟ್ ಮಿತ್ರತೆ ಇದ್ದಿ, ಅದು ನಮಗೆ ಆ ವ್ಯಕ್ತಿ ಯಾಕೆಂತ ಆ ವ್ಯಕ್ತಿತ್ವ ನಮಗೆ ಅತಿ ಅಗತ್ಯ. ಅಲ್ಲಿ ಸರಿದ್ರೆ ಮತ್ತೆ ದೊಡ್ಡವರಾದಾಗ ಮನೆಯಲ್ಲಿ ಸರಿಯೋದು, ಮತ್ತೆ ಮಕ್ಕಳ ಜೊತೆ ಸರಿಯೋದು, ಇಲ್ಲದೆ ಚರ್ಚೆ ಮಾಡಿ ಜೀವನ ಪೂರ್ತಿ ಚರ್ಚೆ ಆಗುವಂಥ ಟೆನ್ಷನಲ್ಲಿ ಬಹುಶಃ ಜೀವನ ಕಲಿಯುವಂಥ ಕಾಲಘಟ್ಟಕ್ಕೆ ಬಂದರೆ ನಾವು ಜೀವನ ಮಾಡಿ ಏನು ಸುಖ. ದೇವರು ಇಷ್ಟು ಉತ್ತಮವಾದ ಒಂದು ಸುಂದರವಾದ ನಮಗೆ ಜೀವನ ಕೊಟ್ಟಿದ್ದಾನೆ, ಇಷ್ಟು ಭವ್ಯವಾದ ಸುಂದರ ದೇಶದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ, ಬೇಕಾದಷ್ಟು ಸದಾವಕಾಶ ಕೊಟ್ಟಿದ್ದಾನೆ. ಈ ಕೊಟ್ಟಂಥ ಆಯುಷ್ಯನ ಬಲ ಚೆನ್ನಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ನಾವು ಮಾಡೋ ಬದಲು ಚರ್ಚೆ ಟೆನ್ಷನ್ ಮಾಡಿದರೆ ರೋಗದಲ್ಲದೆ ಬೇರೆ ಏನು ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಆದಾಗ ನಿಮ್ಮ ಎಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಟೆನ್ಷನಿಗೆ ಒಂದು ಮದ್ದಿಲ್ಲ. ಮತ್ತು ಎಲ್ಲ ರೋಗ ಬರೋದು ಕೂಡ ನಿಮ್ಮ ಟೆನ್ಷನ್ನಿಂದಲೇ. ಆದಾಗ ಟೆನ್ಷನ್ ಬಿಟ್ಟು ಪ್ರೀತಿ ವಿಶ್ವಾಸದ ಮುಂದೆ ಹೋಗುವಂಥ ಅವಕಾಶ ಆಗಲಿ. ನಾನು ಕೆಲವು ನಮ್ಮೆಲ್ಲ ಯುವಕರನ್ನು ನೋಡ್ತೇನೆ, ಭಾಳ ಸ್ಪಿರಿಟ್ ಯುವಕರಿಗೆ ಯಾಕಂತೆಲ್ಲ ಫಾಸ್ಟ್ ಫುಡ್ ಎಲ್ಲ ಅರ್ಜೆಂಟ್ ಆಗಬೇಕು, ಪುರ್ಸೋತಿಲ್ಲ, ತಾಳ್ಮೆಗೆ ಭಾಳಷ್ಟು ಕಡಿಮೆ, ಹಾಗೆ ಭಯಂಕರ ಅರ್ಜೆಂಟ್. ಅದು ನಾನು ಕೆಲವೊಮ್ಮೆ ಅರ್ಜೆಂಟ್ ಯುವಕರನ್ನು ಒಮ್ಮೆ ನಿಲ್ಲಿಸಿ ಕೇಳಿ ನಿನ್ನ ಎಲ್ಲಿಗೆ ಹೋಗ್ತಿದ್ದೆ ಅಂತೇಳಿ, ಅವನೇ ಗೊತ್ತಿಲ್ಲ ಅವನು ಎಲ್ಲಿ ಹೋಗ್ತಾನೆ, ಅವನಿಗೆ ಗುರಿ ಇಲ್ಲದಂತ ಪರಿಸ್ಥಿತಿ, ಅವನು ಆಲೋಚನೆ ಮಾಡ್ತಾನೆ ಎಲ್ಲಿಗೆ ಹೋಗ್ತಿದ್ದಾನೆ ಅಂತೇಳಿ. ಆದರೆ ಯುವ ಜನಾಂಗ ಸ್ಪಷ್ಟವಾದ ಗುರಿ ಮುಖಾಂತರ ಸಂತೋಷದಿಂದ ಮುಂದೆ ಹೋಗುವಂಥ ವಿಶೇಷ ಮನೋಭಾವ ಇಂಥೆಲ್ಲ ಧಾರ್ಮಿಕ ಕಾರ್ಯಕ್ರಮ ಮುಖಾಂತರ ಬರುವಂಥ ಅವಕಾಶ ಇತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿ. ಬಹಳಷ್ಟು ನಮ್ಮ ಹಿರಿಯರೆಲ್ಲ ಶ್ರಮಪಟ್ಟಿದ್ದಾರೆ. ಯುವಕರು ಮುಂದೆ ನಿಂತು ಇಂಥ ಕಾರ್ಯಕ್ರಮ ಇನ್ನಷ್ಟು ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ತರುವಂಥ ಅವಕಾಶ ಆಗಲಿ. ನಾನೊಬ್ಬ ಸೋದರನಾಗಿ ನಮ್ಮಿಂದ ಆಗುವಂಥ ಸಹಕಾರ ಹಿಂದೆ ಕೂಡ ಕೊಟ್ಟಿದ್ದೇವೆ, ಇನ್ನು ಯಾವಾಗ ಬೇಕು ಕೊಡಲಿಕ್ಕೆ ಇವತ್ತು ನಾವು ತಯಾರಿದ್ದೇವೆ. ಅಧಿಕಾರ ಶಾಶ್ವತವಲ್ಲ, ಪ್ರೀತಿ ವಿಶ್ವಾಸ ಮಾತ್ರ ಇವತ್ತು ಶಾಶ್ವತ. ನಾನು ಮಂತ್ರಿ ಮತ್ತು ಶಾಸಕರಿಂದಲೂ ಯುವತಿಕಾದರಾಗಿ ಬಹುಶಃ ಇಲ್ಲಿ ಗುರುತಿಸಿ ನನಗೆ ಅತ್ಯಂತ ಇವತ್ತು ಸಂತೋಷವಾಗ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಬಹುಶಃ ಇಷ್ಟು ತನಕ ನಾನು ಶಾಸಕನಾಗಿದ್ದೆ 6.5 ವರ್ಷ ನನಗೆ ಉತ್ತಮವಾದ 4 ಬಹುಶಃ ಆರೋಗ್ಯ ಖಾತೆ, ಆಹಾರ ಖಾತೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್, ಹೌಸಿಂಗ್
ದೊಡ್ಡ ಮಟ್ಟದ 4 ಖಾತೆಗಳು ಸಿಕ್ಕುವಂಥ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ನನ್ನಿಂದ ಆಗುವಂಥ ಒಂದು ಪ್ರಾಮಾಣಿಕ ಸೇವೆ ಇವತ್ತು APL BPL ಅವರಿಗೆ ಫ್ರೀ ಮಾಡುವಂಥ ಒಂದು ವ್ಯವಸ್ಥೆ. ನಿಮಗೆ ಮುಂಚೆ ರೇಷನ್ ಕಾರ್ಡ್ ಸಿಗ್ತಿರಲಿಲ್ಲ. ನಾನು ಹೇಳಿದೆ, ನಾನು ಪೋಸ್ಟಲ್ಲಿ ಕಳಿಸ್ತಂತ ಹೇಳಿದ್ದು, ಕೈಟು ಗೌರವ ದಿಕ್ಕುಜಿ ಮಾಡೋದಕ್ಕೆ ಪೋಸ್ಟ್ ಎಂಜೆ ಬರ್ಬೋದು ಅಂತೇಳಿ. ಈಗ ಬರೀ ಬಯೋಮೆಟ್ರಿಕ್ ಮನೆಗೆ ಪೋಸ್ಟ್ ಮುಖಾಂತರ ಬರುವಂಥ ವ್ಯವಸ್ಥೆ. ಬಹುಶಃ ಇದೆಲ್ಲ ನೀವು ಕೊಟ್ಟಂಥ ಆಶೀರ್ವಾದ ಮುಖಾಂತರ ಇವತ್ತು ನಮಗೆ ಆ ಸಮಯದಲ್ಲಿ ಕೆಲಸ ಮಾಡಲಿಕ್ಕಾಗಿದೆ. ಈಗ ಭಾಳ ಸಂತೋಷದಲ್ಲಿದ್ದೇನೆ. ಪ್ರತಿಪಕ್ಷದ ಸ್ಥಾನದಲ್ಲಿದ್ದುಕೊಂಡು ಶಾಸಕನಾಗಲಿ ಮತ್ತೂ ಸಂತೋಷ. ಯಾಕೆ ಸಚಿವನಾದೆ ನಾವು ಉತ್ತರ ಕೊಡಲಿಕ್ಕೆ ಮಾತ್ರ, ಪ್ರಶ್ನೆ ಕೇಳಲಿಕ್ಕಿಲ್ಲ. ತಪ್ಪಿದ್ರು ಕೂಡ ಅದು ಸಮರ್ಥಿಸಿಕೊಂಡೇ ಹೋಗುವಂಥ ಸರ್ಕಾರವು ಸಮರ್ಥಿಸಬೇಕು ಹೊರತು ಬೇರೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ. ನಾನು ಏನಾದರೂ ತಪ್ಪಂತ ಹೇಳ್ತಾರೆ ಮಾಧ್ಯಮದವರು, ಮಂತ್ರಿಗೆಲ್ಲ ತಪ್ಪಂತ ಹೇಳಿ ಬಿಟ್ಟಿದ್ದಾರೆ, ಸರ್ಕಾರವೇ ಎನ್ನುವಂಥ ಪರಿಸ್ಥಿತಿ. ಆಗ ಈಗ ನಿಮ್ಮೆಲ್ಲ ಸಮಸ್ಯೆ, ಏನೇ ಸಮಸ್ಯೆ ಇದ್ದರೂ ಕೂಡ, ಯಾವುದೇ ಸಮಸ್ಯೆ ಇದ್ದರೂ ಕೂಡ, ಯಾವುದೇ ಸಂಘ ಸಂಸ್ಥೆಗಳ, ಯಾವುದೇ ಇಲಾಖೆಯ, ನಿಮ್ಮ ಯಾವುದೇ ಸಂಬಂಧಪಟ್ಟ ಸಮಸ್ಯೆ ನನ್ನ ಗಮನಕ್ಕೆ ತನ್ನಿ. ನಿಮ್ಮ ಆಶೀರ್ವಾದ ಮೂಲಕ ಧೈರ್ಯವಾಗಿ ಪ್ರತಿಪಕ್ಷ ಸ್ಥಾನದಿಂದ ಅಸೆಂಬ್ಲಿಯಲ್ಲಿ ಮಾತಾಡಿ ಅದಕ್ಕೆ ಬಗೆಹರಿಸುವಂಥ ಕೆಲಸದ ಮನವನ್ನು ಖಂಡಿತವಾಗಿ ಹಮ್ಮಿಕೊಳ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ದೀರ್ಘವಾಗಿ ಇವತ್ತು ಮಾತಾಡಿದೆ. ಇವತ್ತು ಮಧ್ಯಾಹ್ನದಿಂದಲೇ ಎಲ್ಲ ಕಡೆ ಬಹುಶಃ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕಾರಣ ಇಲ್ಲಿ ಬರುವಂಥ ಸ್ವಲ್ಪ ತಡವಾಯಿತು. ಬಹುಶಃ ಮತ್ತೆ 2 ಕಡೆ ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಹೋಗುವಂಥ ಅನುಮತಿ ಕೂಡ ನಿಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಂಘಟನೆಗೆ ನಾನು ಕೇಳಿಕೊಂಡಿದ್ದೆ. ಪ್ರೀತಿಪೂರ್ವಕವಾಗಿ ಅಮಂತ್ರ ಕೊಟ್ಟಿದ್ದೀರಿ. ಅರುಣ್ ಬಂದ ತಕ್ಷಣ ಮಾತಾಡಲಿಕ್ಕೆ ಕೂಡ ಅರುಣ್ ಕೊಟ್ಟಿದ್ದಾನೆ. ನಾನು ಯಾವಾಗಲೂ ಕೂಡ ಅರುಣ್ ಅಲ್ಲಿಗೆ ಹೇಳಲಿಕ್ಕೆ ಉಂಟು. BM ಇದ್ದಿನ ಬಂದ ನಂತರ ಉಳ್ಳಲ್ ಸಾರಿ ಕವಿ ಇಲ್ಲ ಮಾರಾಯ. ಈಗ ಅರುಣ್ ಉಳ್ಳಾಳಿಗೆ ದೊಡ್ಡ ಕವಿ. ನೀವು ಏನೆಲ್ಲ ಬೇಕು ಕವಿ ಆಗಲಿಕ್ಕೆ ತನ್ನೊಂದು ಅವಕಾಶ ಆಗಬೇಕು. ಇದ್ದಿನ ಬರೋ ಏನು ನಮ್ಮ ತಂದಿದ್ದಾರೆ ಆ ಕೀರ್ತಿ ಉಳ್ಳಾಲಕ್ಕೆ ಮತ್ತೆ ಅರುಣ್ ಮುಖಾಂತರ ಬರುವಂಥ ಅವಾಗ ನಾನು ಆಗಬೇಕು. ನಾನು ಯಾವಾಗ ಹೇಳ್ತೇನೆ, ಒಂದು ಸಾಹಿತ್ಯ ಸಮ್ಮೇಳನ ಎಷ್ಟು ಇಲ್ಲಿ ಬರಹಗಾರಿದ್ದಾರೆ, ಎಷ್ಟು ಕವಿಗಳಿದ್ದಾರೆ ಉಳ್ಳಾಳದಲ್ಲಿ, ಮತ್ತು ಎಷ್ಟು ಇವತ್ತು ಸಂಗೀತಗಾರಿದ್ದಾರೆ, ಸಾಹಿತ್ಯ ನನಗೆ ಕೂಡ ಗೊತ್ತಿಲ್ಲ ಮಾರ. ನೀನೊಂದು ಸಾಹಿತ್ಯ ಸಮ್ಮೇಳನ ಮಾಡಿದರೆ ನಮಗೆಲ್ಲೊಂದು ಒಮ್ಮೆಗೆ ಪಟ್ಟಿ ಸಿಕ್ಕುವಂಥ ಅವಕಾಶ ಆಗ್ತದೆ ಅಂತೇಳಿ ಬಹುಶಃ ನಿಮ್ಮೆಲ್ಲರ ವಿಶೇಷ ಸಹಕಾರ ಮುಖಾಂತರ ಇವತ್ತು ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ತಾ ಬಹುಶಃ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ನಮ್ಮ ರವಿಗಟ್ಟಿ ಈಗ ಇಲ್ಲಿಯಾದ ರವಿಗಟ್ಟಿ ಈಗ ಇವತ್ತು ಪಂಚಾಯತ್ನ ಸದಸ್ಯ ನಮಿತರಾಜ್ ಅವರು ಕೂಡ ಇವತ್ತು ಸಮಸ್ಯೆಗಳಾಗಿದ್ದಾರೆ. ನಾನು ಹೇಳಿದ್ದೆ ಅವನಿಗೆ, ಅವನ ಸದಸ್ಯನಾಗ, ನೀನು ಯಾವ ಗಣೇಶ ಸಮಿತಿಗೆ ದಯನ್ ಕೆಲಸ ಮಾಡಿದ್ದಿ ಆ ಗಣೇಶ ದೇವರವೇ ನಿನಗೆ ಸಹಾಯ. ನೀನು ಇವತ್ತು ಬಹುಶಃ ಇಲ್ಲಿ ಪಂಚಾಯತ್ನ ಒಬ್ಬ ಸದಸ್ಯನಾಗಿ ಕೂತ ಅವಕಾಶ ಆಗಿದೆ ಅಂತ ಹೇಳಿ. ಸೊ ಎಲ್ಲ ನಮ್ಮ ಸದಸ್ಯರಿಗೆ, ನಮ್ಮ ಇರಲಿ, ರವಿಗಿರಲಿ, ಎಲ್ಲ ನಮ್ಮ ಸದಸ್ಯರು ಕೂಡ ನನ್ನ ಶುಭಾಶಯ ಅಭಿನಂದನೆ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಳ್ಳಿ ಬರ್ದ ಆಚರಿಸಿದ ಸಂದರ್ಭಗಳು 3 ಜನರು ಅತ್ಯಂತ ಗೌರವಾನ್ವಿತವಾದ ಆಯ್ಕೆ ಮಟ್ಟಿಗೆ ಮೇಲೆ ಸ್ಮರಣಕ್ಕೆ ಕೊರೆದು ಗೌರವಿಸಲಿಕ್ಕಿನ ಗಣೇಶ ಸೇವಾ ಸಮಿತಿಗೆ ನಾನು ಸುರುತ್ತಾದ ತನ್ನ ಸೊಲ್ಮಲನ್ನು ತಂದ ಒಂದು ಈತ ಆಯ್ಕೆಡೆ ಒಂದು ಸುರುತ್ತಾದ ಗಣಪತಿ ಭಂಡಾರಿ ಬಂಧನವರ ಒಂದು ಕಲಾವಿದರಾದ ಸೇವೆ, ಆ ಸೇವೆಯನ್ನು ಗುರುತಿಸಿದ್ದು ಮುಲ್ಪಲ್ಲಿ ಕೀರ್ತನಂಚಿನ ಗೌರವ ಅಂಜಿನ ರತ್ನಕ್ಕಾದ ಮನೆಯಲ್ಲಿ ಸದನ ಸರ್ಕಾರ ಇಡಮುಟ್ಟದು ಸದನ 3,000 ಮರಣ ಶವ ಸಂಸ್ಕಾರ ಮಾಡ್ತಾನಂತಿನ ಒಂದು ವ್ಯಕ್ತಿ ಶವ ಸಂಸ್ಕಾರ ಮಾಡ್ತಾಗ ಏಟು ಕಷ್ಟ ಉಂಟಂತನ ಎಂಕಲಂಗಿ ಅನುಭವ ಇರ್ತನ ಇಡೀ ಬಜಾರನ್ನು ಮೆಟ್ಟರು ಮಟ್ಟಿಗೆ ಅರ್ಧ ಕೈಗೆ ಕಂಟು ಕೊಡ್ತಾನ ಎಂಚಿನ ಶವದಿಂದ ಆ ಶವನು ಸಂಪೂರ್ಣ ದಹನ ಮಾಡಲಿಕ್ಕ ಆಯ್ತ ಜವಾಬ್ದಾರಿ ವಹಿಸಿದೆ ಕರ್ತವ್ಯ. ಆ ಕರ್ತವ್ಯನ ಗುರುತಿಸೋದು ಈ ವೇದಿಕೆಗೆ ಅವರನ್ನು ಗೌರವಿಸಿನ ಅಂತೇಳಿ ನಾನು ಈ ಒಂದು ಬಹಳಷ್ಟು ಹೆಸರು ತಂದ ಒಂದು ರವಿಗಟ್ಟಿನ ವ್ಯಕ್ತಿ ದಯಾನಂದ್ ಆರಿತದಲ್ಲಿ 3 ಮಟ್ಟಿಗೆ ಮೇಲೆ ಒಂದು ಜೋಪಾಡಿಗಳು ಈ ಗಣಪತಿನ ಮೆರವಣಿಗೆ ಮಾಡ್ಕೊಂಡಿರ್ತಾರಂತನ ಬಹುಶಃ ಭಾರಿ ಜನಕ್ಕೆ ಗೊತ್ತಿದ್ದಾರೆ. ಆಗ ತಿರುಗಿತನ 6 ಜನ ವಿಚಾರಿದ್ದಾರೆ. ಆಗ ಜನ ಸೇರಿಸಲಿಕ್ಕೆ ಅದನ್ನ ಬಲೆ ರವಿಗಟ್ಟಿ ಅದನ್ನ ಪಾತ್ರ ಭಾರಿ ಇರ್ತದೆ. ಅದನ್ನ ಹಿಂದೆ ವರ್ಷ ಗಣಪತಿ ಮಂದಿ ಇಲ್ಲಿ 3 ಮಂದಿಗೆ ತೊಕ್ಕೋಟ ಮುಟ್ಟ ಮೆರವಣಿಗೆ ಬರ್ತಿದೆ. 3 ಮಂದಿ ಬರಲು ಅದೇ ಒಂದು ಪ್ರೇರಣೆಗೆ 15 ಅಲ್ಲಿ ಬಂದ ಮುಲ್ಕ ಇದು ಬರ್ತದೆ. ಇಲ್ಲಿ ಈ ಜಾಗಿನ ಬರುತ್ತೆ. ಇಲ್ಲಿ ಗಣಪತಿನ ಸಂದೀಪ ತಂಡ ಪ್ರಚಾರ ಬರ್ತದೆ. ನೀವು ಯಾರು ಜನ ಸೇರಿಯರು ಸೇರ್ತಿದ್ದೇನಲ್ಲ ಅಲ್ಪ ಕುಂಕುಮ ಪಾಡಿಯರು ಪೂ ಪಾಡಿಯರು ಮಾತನಾಡ್ತಿದ್ದು ಅಲ್ಪ ಪೂಜನ ತಂದರು ಮತ್ತೆ ಮಾತ ಒಂದು ಕಾಲಿಕದ ಪ್ರಭಾವ ಆಗುತ್ತದೆ ಅಂತ ಹೇಳ್ಕೊಡು
ಆಚರಿಕೆ ಮುಲ್ಪ ಒಂದು ಮಂದಿರನೇ ನಿರ್ಮಾಣ ಆಗುತ್ತೆ ಒಂದು ಚರಿತ್ರೆ ತುಂಬ ಬಂದ್ಲಕ್ಕನೆ ತೋರ್ಬರಿಟ್ಟು ಈ ಒಂದು ವೇದಿಕೆ ಮಟ್ಟಿಗೆ ಐಟಿ ಗಣಪತಿ ಕುಲಂಗದ ಭವಿಷ್ಯ ಕೆಲವರಿಗೆ ತೋಡದ ಮೇಲೆ ನಿಂತಿನಪ್ಪ ನೀನು ಮಲ್ಪುಡಿ ಗುಡಿ ಕಟ್ಟಿದ ತಾಪಂತ ಈ ಭಾವನೆ ಇರ್ತದೆ. ಆ ಭಾವನೆ ಸಾಕಾರ ರೂಪದಲ್ಲಿ ಬರ್ತದೆ. ಆನಿದ ಗೋಕುಲಕ್ಕೆ ಆನಿದ ಮುಖದ ಜವನರಿಗೆ ಹಿರಿಯ ಮಕ್ಕಳು ಐಕ ಮುಖ್ಯವಾಗಿ ಮುಖಂತ ಹಿರಿಯರ ಆಯ್ತ ಈ ಗಂಗಾಧರ ಗಟ್ಟಿನ ಅರವಲ್ಲಿ ಚವ ಒಪ್ಪುಡು ಒಂದು ತೋರ್ಸೋದು ಗತ್ತಡ ಆ ಕೆಲಸ ಬೂರ್ತಾಡ ಮಗನ ಒಂದು ಇರಾದೇರಿ ಗತ್ತನ ಜನ ಅಂತಿಮ ಮಸ್ತ್ ಜನ ಬುಧರ ಇರ್ತಾನಾತ ಎಲ್ಲಿಡಿಯ ಒಂದು ರಜತ ಬೆಳಗ್ಗೆ ತೋರಿಸಲು ಬರೆಯರು ಅದಕ್ಕೆ ಮಾತ್ರ ಸೇರಿತು ಈ ಒಂದು ನೇತೆ ದೋಪರಾಯರನ್ನ ಕೈಗೆ ಜಾಗೃತಿ ತಂದು ಜಾಗೃತಿ ಮನೆ ತಂಗಿ ಮಂದಿರ ಮಲ್ಪಡುವ ಕಡೆ ಎಂಗಳ ಬಂದರು ಗಂಗಾವರ ನಿಂತು ಮಲ್ಪುವುದು ಮಲ್ಪುಂಡ ಬೇಗ ಮಲ್ಪುಳು ಆ ಮದುವೆಯಾಗ ಆ ತೋಳಿಗೆ ಗೊತ್ತಿಲ್ಲ ಬಂದ ಕಾಲಿನಿಂದ ನಿನ್ನ ಒಂದು 2 ವರ್ಷ ಒಳಗಡೆ ಮಲ್ಪುವ ಕಾಲಿನ ಮತ್ತು ಪಾಲ್ಗೊಳ್ಳುವ ಗಟ್ಟಿ ಇಲ್ಲಿ ನಮ್ಮ ಇಬ್ಬರು ಆ ರೀತಿಯಿಂದ ದೇಶ ಇನ್ನವರೆಗೆ ಭಾರಿ ಸಂಭ್ರಮಗಳು ಇದ್ದವರು ಆಗ ಅರ್ಲನ್ನು ನೆನಪಿಡು ಅದರ ಗೋಕುಲ ಅಂತಿಮ ಮಲ್ಪುವ ಈ ಪರಿಸರ ತಕ್ಕಳು ಈ ಒಂದು ಸೇವೆಡು ನಿರಂತರವಾದ ಓಡಬಂದ ಓಡಂತವನ್ನ ಎಲ್ಲ ಮಲ್ಲ ಗೋಕುಲ ತಲ್ಲಿ ತಿಲ್ಲಿ ತೀರ ಸೇರಿದು ಈ ಒಂದು ಸೇವೆಡು ನಿರಂತರವಾದ ಕೆಲಸವನ್ನು ಮಾಡ್ಕೊಂಡು ತೋಟಗಳು ಆ ತೋಟಕ್ಕೆ ಏನೈತೆ ಮುಲ್ಪಡ್ತು ಗಣೇಶನ ಮೆರವಣಿಗೆ ಹೋದು ಸೋಮೇಶ್ವರ ವಿಸರ್ಜನೆ ಆಯಿತು ತಿರುವನ್ನ 4 ಗಂಟೆ ಅವು ಬಹುಶಃ ಬೇಟಿ ಟಿಕೆಟ್ ತೋನಾಗ ಆ ಬರ್ತಡು ಮೆರವಣಿಗೆ ಹೋದ ಬರ್ತಡು ಇದು ಈ ವೇದಿಕೆ ಕೈತಲಾಡು ಇದು ಮಂದಿರ ಕೈತಲಾಡು ನರಮಾನುತ್ತೀವಿ ಆಗ ಈ ಜಾಗಡೆ ಹೋಗ್ಲೂ ಪುರ ಬರ್ತಿರೋದಂತ ಈ ಊರದ ಬಡಿಯಲಾಗ್ಲು ಮೇಲೆ ಕಾತಂದಿರ್ತಾರೆ ಅವನು ವಿಶೇಷ ದಯಬಂದ ನೀವು ಊರಲ್ಲಿ ಗೌರವದ ಪ್ರಶ್ನೆ ಬಂದಿಲ್ಲ ಈ ಮಂದಿರದ ಒಟ್ಟಿಗೆ ಹಾಕಲು ನಿರಂತರವಾಗಿ ಅಂತಾದು ಇದು ಎಂಟಿನ ಗಣಪತಿ ನಿಮ್ಮ ಗಣಪತಿ ಊರಿನ ಗಣಪತಿ ಬಂದಿಲ್ಲ ಕೊಡು ನೀನು ಆರಾಧನೆ ಮಾಡ್ಕೊಂಡಲ್ಲರು ಇನ್ನು ನನಾತು ಯಶಸ್ವಿಯಾಗಿ ಮುಂದುವರೆದ ಬಂದಿಲ್ಲ ಕೊಡು ಬಂದಲ್ಲು ಇನ್ನರದ್ದು ಮಾತನ್ನ ತೀರ್ಮಾನ ಕೊಟ್ಟರು ವಿಡಿಯೋ ಚಿತ್ರೀಕರಣ ಆಗುತ್ತದೆ ಐದು ಪುನಃ ದಾಖಲ ಇದನ್ನು ಅರಿವು ಬೇಟೆ ಕಾರ್ಯಕ್ರಮದ ನಿರೂಪಕರಾದ ಜನಮನ್ನಣೆ ಪಡೆಯುವಂತಹ ಕನ್ನಡ ಕಲಾವಿದ ಅರಿವಿಲ್ಲವರಿಗೆ ಮಾನವಿಗೆ ಇಂದಿನ ಗೀತಿ ಸತ್ಯದ ನಿಲಾತು ಊರಿನ ಪದರಡು ಬ್ಯಾನರ್ನೆ ನಿಂತಡು ಎಂಕಲು ಸಾಧಾರಣ 38 ವರ್ಷದ ತುಂಬು ಇಂದೇ ಜಾಗೇಡು ಮೂಲೊಂಜಿ ಪೆಟ್ಟಿ ಪರ್ಪುಲ್ ಅಲ್ಪ ಒಂಜಿ ನವಚೇತನ ಫ್ರೆಂಡ್ಸ್ ಕ್ಲಬ್ ಬಂಡದು ಎಂಗಳೊಂಜಿ ಕ್ಲಬ್ ಇತ್ತು ಅಪ್ಪಗ ಈ ಕ್ಲಬ್ ಎಂಗಳ ಮಾಜಿ ಅಧ್ಯಕ್ಷರಾಯನ ಜೈರು ಮತ್ತು ದೇವಶ್ರೀ ಅಣ್ಣ ಯಾನ ಅವರ ಒಟ್ಟಿಗೆ ಇತ್ತ ಅಪ್ಪಗ ಈ ಮೂಲ ಈ ಜಾಗೇಡು ವೀರ ಬಣ್ಣಗೆ ವಾರ್ಬಿಟ್ಟು ಈ ಮೆಟ್ಟು ದಾಲ ಇದ್ದಾಂಡು ಉಪ್ಪನ ಮಂದಿ ಕಿಟ್ಟನ ಆಚಾರ ಇಲ್ಲ ಒಂದು ಸುಲಚನ ಹಾಕಲ್ಲ ಅಂಚನೆ ರಾಜವಕ್ಕನಂದಿ ಅಂಗಡಿ ಅಪ್ಪ ಜಯನ ಈ ಮೆತ್ತ ಇಂಚಿ ಪೋನಾಗ ಗೋಂಕುದ ಪಾಡಿ ಅಂಚಾದ ಪುನಃ ಈ ಜಾಗೇಡು ದಾಲ ಇದ್ದಾನಪ್ಪಾಗ ಎದುರು ಖಾಲಿ ಜಾಗೇಡು ಅಲ್ಪ ಅಂಚನೆ ಒಂದು ಮೈದಾನ ಇತ್ತು ಐದು ಎಂಗ್ಲಿ ಕಬಡ್ಡಿ ಬಯ್ಯನಾಗ ಇತರ ಪ್ರಾಕ್ಟೀಸ್ ಮಾಡ್ತಂದಿತ್ತ ಸಾಧಾರಣ 5 ಬಕ್ಕ ಎಲ್ಲ ಕನ್ನಡಿನ ತುವಿನ ವಿಷಯ ಇದಾದ ಪಣ್ಣಾಗ ಮೂಲಂಜಿ 25 ವರ್ಷದ ಒಂಜಿ ಗಣೇಶೋತ್ಸವ ಆಪನ ಬಣ್ಣಾಗ ಇಂಕೊಂಜಿ ಮಲ್ಲ ವಿಶೇಷ ದಾದ ಬಣ್ಣಗೆ ಯಾನು ಎಲ್ಲಿಯ ದಿಂಚಲೆ ನನ್ನ ಇಲ್ಲಿ ನಾಗನ ಕಟ್ಟದ ಪಿರೋಡನ್ನೆಲ್ಲ ಕಲ್ಲಪ್ಪದ ಯಾನು ಮುಲ್ಪ ಮೆಂಬರ್ ಆದ ಮೂಲಗಳು ಗೊಬ್ಬಂದಿತ್ತ ಅಂಚಾದ ಪಣ ಈಗ ಆ ಪೊರ್ತುಡು ಯಾನು ಸ್ಕೂಲ್ಗೆ ಬಂದು ಪಣ ಈಗ ಬರೋದಿತ್ತ ಅಂಚೆ ಬಂದಾಗ ಮೂಲ ತುಯರ ಪೋನಾಗ ಅಂಚಿನ ಜಾಗೇಡು ಹೋಗೊಂದಿಲ್ಲ ಜನಸಂಖ್ಯೆ ಕಮ್ಮಿ ಇತ್ತು ಇನ್ನು ತುಯರ ಪೋನಾಗ ಮೂಲ 25 ವರ್ಷದ ಪನ್ಪುನ ಇವೊಂಜಿ ಗಣೇಶೋತ್ಸವ ಭಾರಿ ಪೊರ್ಲು ನಡತೊಂದು ಪಣ್ಣ ಯಾನು ಎಲ್ಲಿಯಪ್ಪ 25 ವರ್ಷದ ಫಸ್ಟ್ ಶುರು 1ನೇ ವರ್ಷದ 25 ವರ್ಷ ಮುಟ್ಟಲ್ಲ ಈ ಜಾಗೇಡು ಯಾರು ತಗೊಂಡಿಲ್ಲ ದಾದ ಪಣ್ಣಾಗ ಒಂದೊಂದು ಭಾರಿ ಗಣಪತಿ ದೇವರನ್ನ ಭಾರಿ ಒಂದು ಸಾನ್ನಿಧ್ಯಗೆ ಮೂಲ ಆತಂದು ಅಂಚನೆ ಉಳ್ತ ಊರ್ದ ಅಂಚನೆ ಆತ ಹಿಂದೂ ಸಂಖ್ಯೆಲ್ಲ ಜಾಸ್ತಿ ಒಂದು ಮುಲ್ತ ಕಾರ್ಯಕ್ರಮ ಭಾರಿ ಯಶಸ್ವಿ ಆಗ್ತದೆ ಅಂಜನೆ ನಮ್ಮ 25ನೇ ವರ್ಷದ ಎಂಗ್ಲಿಗೊಂದು ಸಂಘ ಸಂಸ್ಥೆಗಳಿಗೆಲ್ಲ ಅಂಜನೆಗಳ ಹೀರೋ ಮಾರ್ತಿ ಶಾಲೆಗಳು ಒಂಜಿ ಎತ್ತಿದ್ದು ಒಂಜಿ ಅಭಿವಂದನೆ ಮಂತ್ರಿ ಅಂಚೆ ಮಂತ್ರಿನಾಗ ಗಣೇಶೋತ್ಸವ ವಾರ್ಬಿದ್ದ ಸಮಿತಿಗೆ ಮುಗ್ಲಿಗೆ ದೇವರು ನನಾತ್ ದುಮ್ಮ ಅಡ್ಡೆ ಮನ್ಪಾಡು ಪಂಡದು ಅಣ್ಣ ರಡ್ಡು ಪಾತ್ಯರು ರಡ್ಡು ಅವಕಾಶ ಕೊಡ್ನೇಕೆ ಯಾರನ್ನ ಗಿಡ ಇತ್ತ ಒಂದು ಬಾಲೆ ಕಾಪಿ ಕಾಡ್ದ ಒಂಜಿ ಬಾಲೆ ಈ ಒಂಜಿ ವೇದಿಕೆ ಸಜ್ಜಾನಾಗ ಒಂಜಿ ಕೊರಗಜ್ಜನ ಶ್ರುತಿ ಮಂತದ ಒಂಜಿ ಎಲ್ಲೆ ಒಂಜಿ ಪದ ಪಂಡ ಆ ಬಾಲ್ಯದ ಕಂಠಸಿರಿ ಎಂಚೇತನ ಪಂಡ ಇತ್ತೆ ನಮ್ಮ ತೋಂದುಲ
ಇನ್ನಿತ ಸಾರ್ವಜನಿಕ ಸಾಮಾಜಿಕ ಚಿಂತನೆ ಈ ಕಂಪ್ಯೂಟರ್ ಇಗಟ್ಟು ವಾಟ್ಸಪ್ ಫೇಸ್ಬುಕ್ ವಿಸಿಟ್ ಇಗಟ್ಟು ಓಲಾ ಒಂಜಿ ಮೂಲೆಡಿತ್ತಿನ ಪ್ರತಿಭೆಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪೋಪುನಂಚಿನ ವ್ಯವಸ್ಥೆ ಆ ಒಂಜಿ ಸಾಮಾಜಿಕ ದಳದ ನಡು ಆವನ್ನೊಂದು ಏತೋ ಕೆಲಸ ಎಡ್ಡ ನನಗೆ ಅವೇಲಕ್ಕೆ ಕೆಲವು ಹಾಲು ಕೆಲಸ ಹಾಕೊಂಡು ಆಂಡ ಇನ್ನಿತ ಬಾಲ್ಯದ ಒಂಜಿ ವಾಕ್ಚಾತುರ್ಯ ಅವೇಲಕ ಬಾಲ್ಯ ಒಂಜಿ ಪಂಡಿನ ಒಂಜಿ ಎಲ್ಲೆ ಒಂಜಿ ಸಂಗೀತ ಐಕ್ಲ ಒಂಜಿ ಎಡ್ಡೆ ಒಂಜಿ ಪ್ರೋತ್ಸಾಹ ಕೊರ್ದು ಈ ವೇದಿಕೆ ಪಂಡರು ಇತ್ಯಾದಿ ನಮ್ಮ ರೇಣು ಮೆಂಡಾಲ್ ಪಂಪನ ಪೊಂಜವು ಒಂಜಿ ರೈಲ್ವೆ ಸ್ಟೇಷನ್ ಭಿಕ್ಷುಕಿ ಆಗಿತ್ತಿನ ಪೊಂಜವು ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ಗಾಯಕಿ ನಕಲ ಸಾಲ್ಡು ಉಂತುದು ಒಂಜಿ ಜಗತ್ತೇ ತೂಪುನಂಚಿನ ಒಂಜಿ ಕೆಲಸ ಆತನ ಪಂಡ ಆ ಒಂಜಿ ಜನಕಲ್ನ ಪ್ರೀತಿ ವಿಶ್ವಾಸ ಆಕಲಿ ಓಲು ಆಕಲಿಗೆ ಒಂಜಿ ವ್ಯವಸ್ಥೆ ಅದು ಆ ದೇವರ ಏಪ ಆಕಲಿಗೆ ಒಂಜಿ ಸಾಧಿತೋಚ್ಪವರ ಪಂಪನಕ್ಕೆ ಅವೇ ನಿದರ್ಶನ ನಮ್ಮ ಇತ್ಯಾದಿ ತಗೊಂಡಿಲ್ಲ ಇಂಚಿನ ಸಾರ್ವಜನಿಕ ಗಣೇಶೋತ್ಸವ ಏತೋ ಕ್ರೀಡಾಪಟರು ಏತೋ ಸಾರ್ವಜನಿಕ ರಂಗಡು ಎಂಚೆಂಚಿನ ಪ್ರತಿಭೆ ಅರುಣುಲ್ಲ ನಮ್ಮ ಊರ್ದಾರೆ ಅಂತಾರಾಷ್ಟ್ರೀಯ ಮಟ್ಟಗಳ ಪೋದು ಅನ್ನೋ ಪ್ರತಿಭೆ ಅಂತ ಉಪಾಯರು ಅವೇ ಲೆಕ್ಕ ಮುಲ್ಪದಲ ಒಂದು ಜೋಕ್ಲೇರ್ದು ಬತ್ತಿನ ಪ್ರತಿಯೊರೆಗಳ ಮಹಿಳಾ ವರ್ಗದ ಬೇತೆ ಬೇತೆ ವಿದ್ಯಾರ್ಥಿ ವರ್ಗದಕ್ಳಿಗೆ ಒಂದು ಆಸರೆ ಅದು ಕರಿನ 25 ವರ್ಷದ ಇಂಚ ಬಾರಿ ಭಂಗ ಬರ್ತದೆ ಎಲ್ಲೇ ಒಂಜಿ ಬೆರಳೆಣಿಕೆದ ಜನಕಡ ಸ್ಟಾರ್ಟ್ ಆಯ್ನಂಚಿನ ಈ ಒಂಜಿ ಬಂದರೆ ಇತ್ತಾತೆ ಬಾಬು ಇಲ್ಲಾರ ಬಂಡೇರು ಒಂಜಿ ಟೈಮಡು ಇತ್ತಿನ ಆಕಲಿ ಇತ್ತೆ ತೂಂಡ ಬಾರಿ ಖುಷಿ ಅವು ದೇಪಂಡ ಬಾರಿ ಒಂಜಿ ಗ್ರಾಮಾಂತರ ಪ್ರದೇಶದ ಆರ್ಥಿಕ ಸ್ಥಿತಿ ಇಲ್ಲ ಬಾರಿ ಒಂಜಿ ಕಾರ್ಮಿಕ ವರ್ಗದ ಇತ್ತಿನಂಚಿನ ಒಂಜಿ ಮಾತ ಹಿರಿಯಕ್ಕಳು ಸೇರ್ದು ಇನ್ನು ಪುಟ್ಟುಪಾಡ್ತಿನಂಚಿನ ಈ ಒಂದು ಸಂಸ್ಥೆ ನನಾತ ಮಲ್ಲದ ಬೆಲಗುನಂಚಿನ ವ್ಯವಸ್ಥೆಗೆ ಮುಲ್ತ ಆಡಳಿತ ಸಮಿತಿದಕ್ಲು ಮಲ್ಲ ಒಂಜಿ ಯೋಜನೆ ಪಾಡ್ದೇನೆ ಅವು ಸಾಮಾಜಿಕ ಚಿಂತನೆ ಅದು ಮುಲ್ತ ಸ್ಥಳೀಯ ಜನಪ್ರತಿನಿಧಿ ಅದು ವ್ಯಕ್ತಿ ಮಾತೇರ್ನಲ್ಲ ಕಣ್ಣದ ಎದುರುಡೆ ಅಕ್ಕಳು ಒಂಜಿ ಮಲ್ಲ ಮಟ್ಟದ ಒಂಜಿ ಕಾರ್ಯಕ್ರಮ ಪಾಡ್ದು ಇತ್ಯಾದಿ ಯಾನ ಸುವರ್ಣರ್ಲ ಪಾತ್ರಮಿತ್ತು ಅರ್ಲ ಹಿರಿಯ ಒಂಜಿ ವ್ಯಕ್ತಿ ಮುಲ್ಪ ಬತ್ತದಾರು ಕಳಿತ ಕೆಲವೊಂದು ವರ್ಷ ಮತ್ಸು ಸಂಘ ಸಂಸ್ಥೆದ ಆಧಾರ ಸ್ತಂಭ ಉಳ್ಳೇರು ಅರ್ಲ ಪಂಡೇರು ಒಂಜಿ ಮುಲ್ಪಾತೆ ಇತ್ತೆ ಜನಕ್ಕಳು ಜಾಸ್ತಿ ಆನೋಗ ಶೋಭಯಾತ್ರೆ ಅದು ನನ್ನ ಬೇರೆ ಬೇರೆ ಕಾರ್ಯಕ್ರಮನಾಗ ಮೂಲು ನಮಕ್ ನಿವೇಶ ನಮ್ಮ ಜಾಗದ ವ್ಯವಸ್ಥೆಗಳ ಇಕ್ಕಟ್ಟು ಬರೋ ಚಾನ್ಸ್ ಉಂಡು ಇತ್ಯಾತೆ ಬೆಳವಣಿಗೆ ಆವೊಂದುಂಡು ನಮ್ಮ ಉಳ್ಳಾಲ ನಗರಸಭೆ ಪುರಸಭೆ ಆದು ಮಲ್ಲ ನನ್ನ ವ್ಯವಸ್ಥೆಗೆ ಆನಗ ಈ ಒಂಜಿ ವ್ಯಾಪ್ತಿಡ್ಲ ಮಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು 25 ವರ್ಷ ಈ ಕಾಲದಿನ ಈ ಒಂಜಿ ಸಂಸ್ಥೆ ನನಾತು ಮಲ್ಲ ಮಟ್ಟದ ಒಂಜಿ ಸಭಾ ಮಂದಿರ ಆದಪ್ಪು ಬೇರೆ ಬೇರೆ ಸಂಸ್ಥೆಗೆ ಆಪನಂಚಿನ ವ್ಯವಸ್ಥೆಗೆ ಇತ್ಯಾದಿ ನಮ್ಮ ವೇದಿಕೆ ಮೂಲ ಪುನಂಚಿನ ವ್ಯವಸ್ಥೆ ತುನಗ ನನದ ಮಿತ್ತಿಗೆ ನೇನಂಚೂರು ಮಲ್ಲ ಮಟ್ಟದ ವ್ಯವಸ್ಥೆ ಆಪನಕ್ಕೆ ಆಡಳಿತ ಮಂಡಳಿಗೆ ಮಲ್ಲ ಶಕ್ತಿ ಕೊರಡು ಆ ಗಣೇಶನ ಅನುಗ್ರಹ ಮುಲ್ತ ದೈವ ಊರ್ದ ಮಾತ ದೇವರನಲ್ಲ ಸೋಮನಾಥನ ಮಾತ ಅನುಗ್ರಹ ತಿಕ್ಕಡು ಅಂಚನೆ ಮೂಲ ನನಾತ್ ಇತ್ಯಾದಿ ನಮ್ಮ ತೂಪ ಕರೆನ 25 ವರ್ಷದ ತುಂಬ ಹಿರಿಯಾಕಲು ಪಾಡ್ದಿನಂಚಿನ ಈ ಒಂಜಿ ಎಲ್ಲಿಯ ಒಂಜಿ ಚಿಂತನೆ ಮಲ್ಲ ಮಾಮರ ಆದು ಇತ್ತೆ ಹಾಕಲ ಜೋಕುಲು ಮಲ್ಲ ಅದು ಸ್ವಲ್ಪ ಪೂರ್ಯರ್ಲ ನಮ್ಮ ತೋಂದುಲ್ಲ ಅಂಚನೆ ನನ್ನ ಒಂಜಿ 15 ವರ್ಷ ಆನಗ ಒಂಜಿ 5ನೇ ವರ್ಷದ ಕಾರ್ಯಕ್ರಮ ಆನಗ ನೇರ್ದು ಮಲ್ಲ ಒಂಜಿ ಬೆಳವಣಿಗೆ ಮುಲ್ಪ ಪಾವಡು ಧಾರ್ಮಿಕ ಚಿಂತನೆ ಹೆಚ್ಚಾವಡು ಮುಲ್ಪದ ಪ್ರತಿಭೆಗೆ ಮಾತರೆಗಳ ಕ್ರೀಡೆಗೆ ಶೈಕ್ಷಣಿಕವಾದ ಸಾಮಾಜಿಕವಾದ ಮಾತರೆಗಳನ್ನು ಚಿಂತನೆ ಮಾಡ್ಕೊಂಡು ಅವಕಾಶ ಈ ಮನ್ನದ ದೇವರು ಕೊರಡು ಪಂಡದ ಪನ್ನೊಂದು 2 ಪಾತ್ರ ಅವಕಾಶ ಕೊರನಂಚಿನ ಈ ಸಂಘದ ಸಂಸ್ಥದ ಮಾತರೆಗಳ ಯಾನ್ ಚಿರಋಣಿ ಅದು ಎನ್ನ ಪಾತ್ರ ಉಂಟು ಜೈತುಲ್ಲ ಗೌರವ ಬಹುಮಾನ ಕೊರಡು ಪಣದ ವ್ಯಕ್ತಿ ಅಂಚನೆ ರಡ್ಡನೆ ಇನಾಮು ಭಾರತೀ ಗೌಡ ಬುಕ್ಕ ಬಳಗ ಭಿನ್ನರ್ನಕ್ಲು ಈ ಬಹುಮಾನ ಪಟ್ಟು ಪಡೆದ ಭಿನ್ನಯ್ಯ ಸೊಲ್ಮೇಲು ಕೊಕ್ಕೋ ಒಂದಿಟ್ಟು ಸುರುತ ಇನಾಮನು ಪಡೆದರು ಸವಿತಾ ಮೂರ್ತಿ ಕೊಕ್ಕೋ ಒಂದಿಟ್ಟು ಸುರುತ ಇನಾಮನು ಪಡೆದ ಸವಿತಾ ಮೂರ್ತಿ ಓಲದ ಆತನಂತಿರುವ ಮಾನಾದಿಗದ ಮಲ್ಲದಿನಕ್ಕೂ ಈ ಇನಾಮನ್ನು ಪಟ್ಟದು ಪಡೆದ ಭಿನ್ನಯ್ಯೋ ಕಪ್ಪಗಿಗಿತ ಸುರುತ ಇನಾಮನು ಪಡೆದರು ಯೋಗಿನಿ ಗಟ್ಟಿ ಮಲ್ಲಾತ ಮಿಂಚಡೆ ಬಂದ ಎಡ್ಡೆಪ್ಪನು ಬಾಯಿಕೊನುಗ ಪುಷ್ಪ ನಾಯಕ್ ಇದು ಬಾಯೋಡು ಇತ್ತಂದಲ ಇನಾಮ ಪಡೆದು ಕಾಲ ಕಮ್ಮಿ ಇದೆಯ ಪಡೆದು ತೋದಾದ ಕೊತ್ತನತಿಗ ಪುಷ್ಪಲತ ಆರೆಗೆ ತಾಟಿದ ಆಶೀರ್ವಾದ ಕೊಲ್ಲೆನಲ್ಲಾತು ಕ್ರೀಡಾರಂಗಡು ಮಿಂಚಿನಂತಿದ್ದ ಯುವ ಪಟುಲೆನೆ ರಡ್ಡನೆ ಇನಾಮು ವಿಜಯ ಸುರುತ ಇನಾಮನು ಪಡೆದರೆ ಯೋಗಿನಿ ಗಟ್ಟಿ ಬೆಲೂನು ಬುಡಪನಚಿತನ ಪಂತುಡು ಸುರುತ ಇನಾಮ ಯೋಗಿನಿ ಗಟ್ಟಿ ರಡ್ಡನೆ ಇನಾಮು ಶಕೀಲ ಮಾಡ ರಡ್ಡನೆ ಇನಾಮು ಯೋಗಿನಿ ಗಟ್ಟಿ ಕ್ಯಾಂಡ ಪುತ್ತಾವನಂಚಿತನ ಪಂತುಡು ತಾಟಿದ ಸೊರಕೇನುದಿ ಕಾಟಿ ಬೊಟ್ಟುದು ಎದುಕೊನುಗ ರಡ್ಡನೆ ಇನಾಮು ಕವಿತಾ ಶಕೀಲ ರಡ್ಡನೆ ಇನಾಮು ಸವಿತಾ ಸುನಿಲ್ ಭೂಮಂಡಲ ಬುಡಡು ಭಾನತರ ಪಾರಡು ಕಾಟಿ ಬೊಟ್ಟುಡು ಎದುಕೊನುಗ ಸ್ಟ್ರಾಗ್ ಸುರುತ ಇನಾಮನು ಪಡೆದರೆ
ಎರಡನೇ ಇನಾಮು ಯೋಗಿನಿ ಯೋಗಿತ ತುರುತ ಇನಾಮು ಓ ಇನ್ನಿತ ಕಾರ್ಯಕ್ರಮಗಳು ಉಪ್ಪಿನ ಚಿತ್ರ ನಮ್ಮ ಸಮಿತಿದ ಗುರುಕಾರನ ಧರ್ಮಪತ್ನಿ ಕ್ರೀಡಾ ಪ್ರತಿಭೆಯನ್ನು ಮಿಂಚರೆ ಕಾರಣ ಆವಡು ಪಂಪಿದ ನೆಲೆತೆ ತುರುತ ಇನಾಮು ಪಡೆದರು ಗೀತಾ ನಾಯಕ್ ತುರುತ ಇನಾಮು ಪಡೆದರು ಕುಟುಂಬ ಗೇಮ್ ಒಂದಿಟ್ಟು ತುರುತ ಇನಾಮು ಪಡೆದರು ಎರಡನೇ ಇನಾಮು ಸವಿತಾ ಮೂರ್ತಿ ತನ್ನ 24 ವರ್ಷದ ಇಂದಿನ ತನ್ನ ವಿಶೇಷವಾದ ಸೇವೆಯನ್ನು ಕೊರೊಂದು ಬೈದಿದ್ದಾರೆ ರಾಜೇಶ್ ಅಣ್ಣ ಅವರಿಗೆ ಸ್ಮರಣಿಕೆ ಕೊದ್ದು ಮಾನವಿಗೆ ಅಂತೆಯೇ ಕಾಯಕರು ಅವರಿಗೆ ಈ ಪುತ್ತೂರು ಸ್ಮರಣಿಕೆ ಕೊದ್ದು ಮಾನವಿಗೆ ಕೊಟ್ಟರೆ ರಾಜೇಶ್ ಕಟ್ಟಿ ಅವರಿಗೆ ಈ ಪುತ್ತೂರು ಮಾನವಿಗೆ ಮಕ್ಕಳೆಲ್ಲ ಶೋಭಾಯಾತ್ರೆಯ ಉದ್ಯೋಗಿಗಳ ತನ್ನ ಸಂಖ್ಯೆಯ ವಿಶೇಷವಾದ ಸೇವೆಯನ್ನು ಕೊರೊಂದು ಬಸ್ ಮಕ್ಕಳು ಬಸ್ಸಿನ ವ್ಯವಸ್ಥೆ ಮಾಡಿಕೊಂಡಿದ್ದ ಮರೋಳಿ ಟ್ರಾವೆಲ್ಸ್ ಅಂತಾನೆ ಮಹೇಶ್ ಟ್ರಾವೆಲ್ಸ್ ಪರವಾಗಿ ಮತ್ತು ಮಹೇಶ್ವರಿ ಟ್ರಾವೆಲ್ಸ್ದ ಮಾಲಕರಾಯನಿತರ AR ಗೋಪಾಲ್ ಅವರಿಗೆ ಸ್ಮರಣಿಕೆದ ಗೌರವ ಮಹಾಗಣಪತಿ ದೇವರಿಗಳ ಅಂಜಿನ ಮಾತ ಪರಿವಾರ ದೇವರಿಗಳ ಪ್ರಾರ್ಥನೆ ಮತ್ತೊಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ನೆತ್ತ 25ನೇ ವರ್ಷದ ಇಂಥ ಈ ಸಭಾ ಕಾರ್ಯಕ್ರಮಗಳು ಇತ್ತಿನಂಚಿನ ವೇದಿಕೆ ಇತ್ತಿನ ಎನ್ನ ಆತ್ಮೀಯರದನ ಅನಿಲ್ ದಾಸರೇ ಅಂಜನೆ ಶ್ರೀಮತಿ ನಮಿತಾ ಗಟ್ಟಿ ಬೇರೆ ಅಂಜನೆ ಗೀತಾ ಸುರೇಶರೇ ಈ ಕಾರ್ಯಕ್ರಮದ ಅಧ್ಯಕ್ಷರಂಚಿನ ಸದಸ್ಯರೇ ಮೂರ್ತಿ ಮೈಸೂರು ಮೇರೆ ಅಂಜನೆ ಸತೀಶ್ ಕಟ್ಟಿಯರೆ ಅಂಜನೆ ವೇದಿಕೆಡಿತ್ತಿನ ಮಾತ ಸಂಘಟನೆದ ಗೌರವಾನ್ವಿತ ಅಧ್ಯಕ್ಷರುಗಳೇ ಅಂಜನೆ ಈ ಸಮಿತಿದ ಮಾತ ಪದಾಧಿಕಾರಿಗಳೇ ಸೇರಿನ ಮಾತ ಸಭಿಕರೇ ನಮ್ಮ ಈ ತುಳುನಾಡು ಇನಿ ಮೂಲತಃ ಆರಾಧ್ಯ ದೈವತನ ಮಹಾಗಣಪತಿನೇ ಇನಿ ನಮ್ಮ ಈ ಪರಶುರಾಮ ಶಿಷ್ಯನ ದಕ್ಷಿಣ ಕನ್ನಡ ತಂದೆ ಇಡೀ ದೇಶೋಡೆ ಅಂತಾರಾಷ್ಟ್ರ ಮಾತಾಡೆ ಹಿಂದುಲಿನಿ ಬೇತೆ ಬೇತೆ ದೇವರನ್ನ ಆರಾಧನೆ ಮಾಡ್ತಾನಲ್ಲ ಮೂಲತಃ ಆ ಮಹಾಗಣಪತಿನೇ ಪ್ರತಿಯೊಬ್ಬರು ನಮ್ಮ ಆರಾಧನೆ ಮಲ್ಪ ಅಂಚಿತ್ತಿನ ಮಹಾಗಣಪತಿನೇ ಇನ್ನು ದೇಶರು ಮಾತಾಡಿ ಕಿಡಿತಿಲ್ಲ ಆಂಡ ಎಡ್ಡೆ ರೀತಿಯಡೆ ಬಾರಿ ಸ್ವಚ್ಛತಾ ಆ ಒಂದು ರೀತಿಯಡೆ ಆರಾಧನೆ ಮಲ್ಪಣ ಅಂಚಿನ ಈ ಗಣೇಶ ಮಂದಿರದ ಮಹಾಗಣಪತಿ ದೇವರನ್ನು 25 ವರ್ಷದ ಇಂಚಿ ಆರಾಧನೆ ಮಲ್ತೊಂದಿಲ್ಲ ಅನ್ಕೊಂಡು ಮಾತೆಲ್ಲ ಉಲ್ಲೇಖ ಮಾಡ್ತೇವೆ ಬಹುಶಃ ಇದು ಮಾತೆಲ್ಲ ಪಣ್ಲೇಕ ಒಂಜಿ ತೋಡದ ಬರಿಟ್ಟು ಸೆಂಟ್ರಿಂಗ್ ಹಾಕದೆ ಆ ಒಂದು ಆ ಗಣಪತಿನೇ ಎಲ್ಲ ರೀತಿಯ ಭಾರಿ ಕಷ್ಟೋಡು ಐಕೆ ಹೂವೇ ವೈಭವ ಜಂದೆ ಪ್ರಚಾರ ಜಂದೆ ಆರಾಧನೆ ಮಾಡ್ಕೊಂಡು 1994ನೇ ವಿಷಯದಿಂದ ಆರಾಧನೆ ಮಾಡ್ಕೊಂಡು ಇನ್ನಕ್ಕೆ 25 ವರ್ಷ ಬಹುಶಃ ಇಂಚಿತ್ತಿನ ಈ ಒಂಜಿ ಸ್ಥಾಪನೆ ಮಾಡ್ತಾನಪ್ಪಗ ಕೆಲವೊಂಜಿ ಹಿರಿಯರು ಇನಿ ಬೇರೆ ಪುಟ್ಟಪ್ಪ ಸ್ವಾಮಿ ಅವಡು ಗಂಗಾಧರ ಗಟ್ಟಿ ಅವಡು ಅಂಜನೆ ಜೋಗಿ ಅಂಜನೆ ಬೇತೆ ಬೇತೆ ಹಿರಿಯಾಕಲು ಇನಿ ಸ್ವರ್ಗಸ್ಥರಾದ ಉಳ್ಳೆ ಬಹುಶಃ ಇನಿ ಆಕಲನೆ ಈ ಜಾಗಡೆ ಕೆಲ ಮಾತಜರ್ಲ ನೆನಪು ಮಾಡ್ತಾರೆ ಅಂಜನೆ ಪ್ರಮುಖವಾದ ಆಕಲನೆ ನಮ್ಮ ಇನ್ನು 25ನೇ ವರ್ಷದ ಈ ಕಾರ್ಯಕ್ರಮಗಳು ನಮ್ಮ ಆಕಲನೆ ನೆನಪು ಮಾಡ್ಕೊಳ್ತಿನ ಭಾರಿ ಮುಖ್ಯವಾದ ಕೆಲಸ ನಿರಂತರ ಆರಾಧನೆ ಮಾಡ್ಕೊಂಡು ಬರ್ತದೆ ಇನಿ 9ನೇ ವರ್ಷದ ಅಂಚಿನ ಈ ಜಾಗಡೆ ಬಹುಶಃ ಎಂಕ್ಲೆಗೆ ಮೂಲು ಒಂದು ಪವಿತ್ರವಾಯಿನ ಆ ಜಾಗೆನು ಗಣಪತಿ ತೀಗರೆ ಜಾಗೆ ಆವಡು ಪನ್ಪುನ ಉದ್ದೇಶಡು ಇನ್ನು ಬೇತೆ ಓವೇ ದೇಶ ಪ್ರಚಾರ ದೇಶಕ್ಕೆ ಒಂದು ಮಲ್ಲ ಇಂದು ಅವಡಲತ್ತು ಆ ಗಣಪತಿನ ವರ್ಷದ ಆಚರಣೆಗೆ ಒಂದು ಪವಿತ್ರ ಜಾಗೆ ಬೋಡು ಪನ್ಪುನ ದೇಶಡು 9ನೇ ವರ್ಷದ ಇಂಚಿ ಐನೆ ಕಟ್ಟದು ಐನೆ ಆ ಸೋಕು ಶುದ್ಧಾಚಾರ ಮಾಡ್ಕೊಂಡು ಬರ್ತನಂಚಿನ ಈ ಮಂದಿರ ಇನಿ ವರ್ಷ ಸೋಮವಾರ ಪೂಜೆ ಶುಕ್ರವಾರ ಭಜನೆ ಅಂಚನೆ ಸಂಕಷ್ಟಿ ಅಂಗಾರ ಸಂಕಷ್ಟಿ ಇಂಚಿನ ಕಾರ್ಯಕ್ರಮವನ್ನು ಎಡ್ಡೆ ರೀತಿಯಡು ಬಹುಶಃ ಯಾನ್ನ ಅಂಗಾರ ಸಂಕಷ್ಟಿ ಮಲ್ಪ ಒಂದೇ ವರ್ಷಕ್ಕೆ ಒಂಜಿ
ಶುಕ್ರರ ಪೂಜೆನ ಮಲ್ಕೊಂಡು ಬತ್ತೆ ಐತ ದಾದ್ಕೊಂಡು ನಂಗೆ ಐತೆ ಆತೆ ನೆಮ್ಮದಿ ತಿಕ್ಕೊಂಡು ಮೂಲು ಅಂಗಾರ ಸಂಕಷ್ಟದ ಬಹುಶಃ ಮುಟ್ಟ 1,000 ಮುಟ್ಟ ಜನಲ ಸೇರಿದಿನ ಒಣಸು ಮಲ್ಕೊಂಡು ಸಾನ್ನಿಧ್ಯೋಡು ಪವಿತ್ರತೆನೆ ಮಲ್ತನಂಚಿನ ಪವಿತ್ರ ಜಾಗ ಇನ್ನು ಯಾನ ಪಕ್ಕಡು ಬಹುಶಃ ಇಂದು ಸ್ಥಾಪನೆ ಆದ 4-5 ವರ್ಷದ ಬೊಕ್ಕ ಯಾನು ಈ ಪರಿಸರಕ್ಕೆ ಬರ್ತದೆ ಯಾನು ಪ್ರತಿಯೊಂದು ಚಟುವಟಿಕೆಯನ್ನ ಯಾನು ತಗೊಂಡುಳ್ಳ ಬಹುಶಃ ಮುಲ್ಪ ಒಂದು ಕಾರ್ಯ ಚಟುವಟಿಕೆನೆ ಮಹಿಳಾ ಆ ಒಂದು ಟೀಮುಲ ಬೊಕ್ಕ ಒಂದು ಜವಣಿಯರ ಟೀಮುಲ ಬಹುಶಃ ಮಹಿಳೆಯರು ಆ ಒಣಸದ ವ್ಯವಸ್ಥೆ ಅಕ್ಳು ಸ್ವಂತ ಇಚ್ಚೇಡು ಅವಳ ಭಾರಿ ಶುದ್ಧಾಚಾರಡು ಒಣಸು ಮಲ್ತದೆ ಅವನು ಬಳಸದೆ ಆತೆ ಸೋಕು ಅವನೊಂದು ಕ್ಲೀನ್ ಆದ ಆ ಜೋಡ್ಸವನ ಕ್ರಮ ಬಹುಶಃ ಬೇತೆ ಒಳ್ಳ ಇಪ್ಪಂದಿನ ಪನೊಳ್ಳು ಐಕೆ ದುಮ್ಮನ ಹಿಡಿದಿಂಚೆ ಶುರು ಮಲ್ಪೇರು ಯಾನು ತಗೊಂಡಿಲ್ಲ ಅಡಿತದೆ ಐಕೆ ಕ್ಲೀನ್ ಮಲ್ತೊಂದು ಆ ಪಾತ್ರನು ಆತು ಸೋಕು ಕ್ಲೀನ್ ಆದ ಅಕ್ಕಿ ಹೋಯ್ತದೆ ಆತೊಂದು ಶುದ್ಧಾಚಾರದ ಉಳ್ಳೇರು ಪಂಡ ಬೇತೆ ಬಹುಶಃ ಯಾನ ಧಾರ್ಮಿಕ ಪರಿಸರ ಇಡೀ ತಿರುಗಿದೆ ಆತನ ಒಳ್ಳ ಇಂಕ ಆತ ಕ್ಲೀನ್ ಆದ ಶುದ್ಧಾಚಾರರು ತಿಕ್ಕಿ ಪನೊಳ್ಳು ಅಂಚನೆ ಜವನೇರ ಆಕಲಿಗೆ ಪ್ರೋತ್ಸಾಹದ ಜವನೇರಿನ ಟೀಮು ಅಕ್ಲಿಗೆ ಪ್ರತಿಯೊಂದಿಲ್ಲ ಆಕಲಿಗೆ ಪ್ರೋತ್ಸಾಹ ಕೊಡೋದು ಆಕಲ ಒಟ್ಟಿಗೆ ಆ ಕೆಲಸ ಮಲ್ತೊಂದು ಇನ್ನಿ ನೆಟ್ಟಿತ್ತಿನ ಪ್ರತಿಯೊಂದು ನೆಲ್ಲ ಬಾರಿ ಮಲ್ಲ ಏರ್ಲ ಕೊರ್ನ ಇಜ್ಜಿ ಪ್ರತಿಯೊಂದು ಎಲ್ಲೆಲ್ಲ ಕಾಸನ್ನ ಜೋಡಿಸೋದಿನಿ ಆ ಒಂದು ಮಾತ್ರ ಉಳಾಯ್ದ ಎಂಚಿನಕ್ಕೆ ಬೋರ್ಡು ಅಯ್ಯನ ಪೂರ ಮಲ್ತಿದ್ದಾರೆ ಬಂದರೆ ಬಾರಿ ನಿಕ್ಲಿ ಕೃತಜ್ಞತೆಯನ್ನು ಮಲ್ತೊಂದಿಲ್ಲ ಅಂಚನೆ ಈ ಒಂದು ವ್ಯವಸ್ಥೆ ಈ ಮುಲ್ಪೊಂಜಿ ಕೆಲವೊಂದು ಆ ಶಕ್ತಿ ಆ ಉಂಡನ್ನು ಪಡೆದ ಮುಲ್ಲ ಪರಿಸರದಲ್ಲಿ ಮಾತಾಡಲು ಗೊತ್ತಾದನ ಬಂಡ ಆತು ಸಾನ್ನಿಧ್ಯ ಇತ್ತೆ ಬೇತೆ ಬೇತೆ ಆತೊಂದು ಶುದ್ಧಾಚಾರ ಇತ್ತೊಂದು ಆತೊಂದು ಪವಿತ್ರನ ಕಾಪಾಡು ಮಾತ್ರ ಆ ದೇವರಿಗೆ ಇನಿ ಒಳ್ಳೆಯ ಅಂದ್ರೆ ಆತೊಂದು ಪವಿತ್ರತೆ ಈ ಜಾಗದ ಬೈದಂಡು ಆತೊಂದು ಶಕ್ತಿ ಬೈದಂಡು ಅಂಚಾದ ಮೂಲ ಆತು ಜನಲ ನನನಾತು ಜನ ಸೇರೊಂದುಳ್ಳ ಪಂದರೆ ಬಾರಿ ಸಂತೋಷವನ್ನು ಅಂಜನೆ ಇನಿ ಪ್ರತಿ ವರ್ಷ ಬಹುಶಃ 25ನೇ ವರ್ಷದ ಇನಿ ಆ ಒಂದು ಶೋಭಾ ಯಾತ್ರೆಡು ಇನಿ ಪಲ್ಲಕ್ಕಿನಿ ಖಾಲಿ ಪುಗೇರಡು ಶುದ್ಧಾಚಾರಡು ತೊಗೊಂಡು ಹೋಗ್ಬೇರು ಬಂಡ ಬಹುಶಃ ಗಣಪತಿ ನೆಟ್ಟು ಈ ಪರಿಸರದ ಬೇತೆ ಏರ್ಲ ಇಜ್ಜಿನ ಬಂಡಲು ಬದಡ ಆತೊಂಜಿ ಅವಳ ಶುದ್ಧಾಚಾರ ಬಂಡ ಐಕ್ಯ ದುಂಬುದ ಆಟಿದ ಅಮಾವಾಸ್ಯೆ ದಾನಿ ಸೋಮೇಶ್ವರ ತೀರ್ಥಮಿದ್ದ ಆಕಲು ತುಂಬುನಕಲು 5 ಬೊಕ್ಕ ಶುದ್ಧಾಚಾರ ಇರ್ತದೆ ಈ ಒಂದು ಶೋಭಾಯಾತ್ರೆ ದಾಳನ್ ಒಂದು ಒಂದು ಪ್ರತಿಯೊಂದು ಶುದ್ಧಾಚಾರ ತಂದು ಹೋದು ವಿಸರ್ಜನೆ ಮಾಡ್ತದೆ ಭತ್ತನಟ ಆಕಳು ಆತಿ ಶುದ್ಧಾಚಾರಡು ಇಪ್ಪೇರು ಪಂಡ ಬೇತೆ ಓಳ್ಳ ಆತು ಶುದ್ಧಾಚಾರ ತಂದು ಇಪ್ಪೇರು ಅಂಚಾದೆ ಆ ಮಹಾಗಣಪತಿಗೆ ಆ ಶಕ್ತಿ ಬಗೆದ ಸಾಧ್ಯತೆ ಉಂಡು ಇಂಚಿತ್ತಿನ ಆ ಮಹಾಶಕ್ತಿ ಇನಿ ಮೂಲು ನಮ್ಮ ಪರಿಸರಡು ನೆಲವೂರುದು ಉಳ್ಳೆರು ಅಂಚಿತ್ತಿನ ನೀವು ಓಳ್ಳ ನಮ್ಮ ಆತೊಂದು ಶಕ್ತಿದಾನವಾದ ಆ ಮಹಾಗಣಪತಿ ಶಕ್ತಿ ಬೈದನ್ನು ಪಣ್ಯರ ಭಾರಿ ಸಂತೋಷವನ್ನು ಕಮಿಟಿದ ಮಾತ್ರ ಸದಸ್ಯರುಗಳ ಇನಿ ಸದಸ್ಯರವಾಡು ಇನಿ ಅಧ್ಯಕ್ಷರು ಭಾರಿ ಎಡ್ಡೆ ಮಾತೆರೆಲ್ಲ ಪ್ರಚೋದನೆ ಕೊರೊಂದುಳ್ಳರು ಏರು ತಿಕ್ಕಿನಲ್ಲ ತನ್ನ ಸ್ವಾರ್ಥ ಇದ್ದಂದೆ ಪ್ರತಿಯವರಿನ ಲೆಕ್ಕದೆ ಆಗಲಿ ಆತ್ಮೀಯತನ ಒಂದು ಅರ್ಚಕರೆಲ್ಲ ಉಳ್ಳ 2 ಜನ ಆಗಲಿ ಒವ್ವೇ ಇನ್ನು ದೇವಸ್ಥಾನಡು ಕಾಣಿಕೆ ತಿಕ್ಕಿ ಬರೋದು ಕೈ ತೂಗ್ತಾರೆ ಅನ್ನ ಅಂಚಿನ ಆಸು ಇಡಂದೆ ದೇವರಿಗೆ ಬೋಳನ ಆರತಿ ಮಾಡ್ತದೆ ಅದನ್ನ ಆತ್ಮೀಯತೆ ಬರ್ತದೆ ಆ ಒಂದು ಮಲ್ಪನ ರೀತಿ ತೊಗೊಂಡಾಗ ಓಳ್ಳ ಅಂಚಿನ ಅರ್ಚಕರವಾಡ ಅಧ್ಯಕ್ಷರವಾಡ ಕಮಿಟಿದಾಗಲಿ ಮಾತ್ರ ಒಟ್ಟು ಸೇರಿದು ಮಲ್ತೊಂದುಲ್ಲೇನು ಬಣ್ಣ ಭಾರಿ ಸಂತೋಷವನ್ನುಂಡು ಇನ್ನು ಅಧ್ಯಕ್ಷನ ಮಾತ್ರ ಕೆಲವು ಸಂಸ್ಥೆ ಬೇಲೆ ಮಲ್ಪುವರು ಬಾಕಿದ ಆಂಡ ಮುಲ್ಪದ ಟೀಮ್ ಅಂಚತ್ತೆ ಅಧ್ಯಕ್ಷ ಏರ್ಲಾವಾಡು ಅಥವಾ ಆ ಟೀಮು ಒಂದೇ ರೀತಿ ಆ ಒಂದು ಎನ್ನ ಪನ್ಪನ ಆ ಮಲ್ಪನ ಭಾವನೆ ಅಂಚಿತ್ತಿನ ಎಡ್ಡೆ ಒಂದು ಕಮಿಟಿ ಇನಿ ಮೂಲ ನಮ್ಮ ಪರಿಸರಡು ಉಂಡು ಅವು ಭಾರಿ ಒಂದು ಸಂತೋಷ ಅಂಚಿನ ಮಹಾಗಣಪತಿಲ ಆಗಲೇ ಮಾತ್ರಲ್ಲ ದೇವ ಎಡ್ಡ ಮಲ್ಪಾಡು ಈ ಪರಿಸರದ ಇತ್ತಿನ ಮಾತ್ರಲ್ಲ ಈ ಭಕ್ತರಿಗೆ ಆ ಮಹಾಗಣಪತಿ ಎಡ್ಡ ಅವಾರ್ಡು ಪಣೊಂದು ಎನ್ನ ಒಂದೆರಡು ಪಾತ್ರ ಮುಗಿಪೇ ಜೈ ನಮ್ಮ ಕೃಷ್ಣ ಕಣೋತ್ಕರ್ ಅವರಿಗೆ ನಮ್ಮ 25ನೇ ವರ್ಷದ ಗಣೇಶ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ವಜನಿಕ ಸಮಿತಿ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ತುಂಬ ಅರ್ಥಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಅವರಿಗೆ ನಮ್ಮ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಲೆಕ್ಕ ಪರಿಶೋಧಕರಾದ ನಮ್ಮ ಸತೀಶ್ ಗಟ್ಟಿಯವರು ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳ್ಕೊಳ್ತೇನೆ.
ಅಂಚನೆ ಗುರುಕಾರ್ಮನೆ ವಹಿಸಿದ KT ಸುವರ್ಣ ಅಂಬರಿಗಳ ಗೌರವ ಅರ್ಪಣೆ ಅಂಚನೆ ವೇದಿಕೆಗೆ ಉಪನತಿದ ನಮಿತಾ ಗಟ್ಟಿ ಆರಿಗಳ ಸ್ಮರಣಿಕೆಗೊಂಡು ಗೌರವ ಮಲ್ಪಡು ಬಣತಿಗೆ ನಮ್ಮೆ ಅಂಚನೆ ಗೌರಿ ಗಣೇಶ ಮಹಿಳಾ ಮಂಡಲದ ಗುರುಕಾರ್ತಿ ಗೀತಾ ಸುರೇಶ್ ನಾಯ್ಕ್ ಅಂಬರಿಗಳ ಸ್ಮರಣಿಕೆಗೊಂಡು ಮಾನವಿಗೆ ಮಲ್ಪಡುವಂತೆ ತಿನ್ನಾಗ ಸನ್ಮಾನ ಸಂದೇಶ ಮತ್ತು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಂತಿಮವಾದ ವಂದನಾ ಅರ್ಪಣೆ ತುಳುವ ಭಾಷೆಡೆ ಪುರ್ಲ ಪುಳಿಗಿದ ನುಡಿಪುರ್ಕೋಡೆ ಅಂತರಂಗದ ತುಡರ ಅರಳಾಯನ ತೆಕ್ಕನ ತುಳುವ ಬಳಿ ಶ್ರೀ ದಯಾನಂದ ಕಥಾಚಾರ್ ನಮ್ಮೊಟ್ಟಿಗೆ ಇಟ್ಟು ಉಪಸ್ಥಿತ ರೀತಿ ಅರೆಗಳ ತೊಳೆಯುತ್ತಿದ್ದ ಸನ್ಮಾನ ಸಂಘ ಮಟ್ಟದಲ್ಲ ಅಂತಾನೆ ಮತ್ತೊಂದು ಉಪಸ್ಥಿತರಿದ್ದ ಚಿತ್ರ ಸನ್ಮಾನ ಶ್ರೀ ಲಯನ್ ಅನಿಲ್ ದಾಸ್ ಮಾಲಕರು ದಾಸ್ ಗ್ರೂಪ್ ಕಂಪನಿ ಎಂಬುವುಗಳ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಅಧ್ಯಕ್ಷ ಉಡಲ್ ಬಿಂಜಿನ ಸನ್ಮಾನ ಸಂಘ ಮಟ್ಟದಲ್ಲ ಮತ್ತೊಂದು ಉಪಸ್ಥಿತರಿದ್ದ ಉಪ್ಪಿನ ಚಿತ್ರ ಶ್ರೀಮತಿ ನಮಿತಾ ಗಟ್ಟಿ ಉಳ್ಳಾಳ ನಗರಸಭಾ ಸದಸ್ಯರು ಎಂಬುವುಗಳ ಉಡಲ್ ಬಿಂಜಿನ ಸನ್ಮಾನ ಸಂಘ ಮಟ್ಟದಲ್ಲ ಅಂತಾನೆ ಗೌರಿ ಗಣೇಶ ಮಹಿಳಾ ಮಂಡಲದ ಗುರುಕಾರ್ತಿ ಗೀತಾ ಸುರೇಶ್ ನಾಯ್ಕ್ ಎಂಬುವುಗಳ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ವತಿಯಿಂದ ಉಡಲ್ ಬಿಂಜಿನ ಸನ್ಮಾನ ಸಂಘ ಮಟ್ಟದಲ್ಲ ಅಂತಾನೆ ಇನ್ನಿತ ವೇದಿಕೆಗೆ ಸನ್ಮಾನವನ್ನು ಸ್ವೀಕಾರ ಮಾತನಾಡುತ್ತಿದ್ದ ಪ್ರತಿಭಾ ಕಲಾತಿಲಕ ಶ್ರೀಯುತ ರವಿ ಭಂಡಾರಿ ಎಂಬುವರಿಗಳ ಸನ್ಮಾನ ಸಂಘ ಸಂಬಂಧದಲ್ಲ ಮುಕ್ತಿ ಮಾರ್ಗದರ್ಶಕ ಆಯ್ನತಿದ ಶ್ರೀಮಂತ ಮಣಿ ಎಂಬುವರಿಗಳ ಸನ್ಮಾನ ಸಂಘ ಸಂಬಂಧದಲ್ಲ ಜನಸೇವಾ ರತ್ನ ಬಿರುದಾಂಕಿತ ಶ್ರೀಯುತ ಬಾಬು ಪಿಲಾರ್ ಎಂಬುವರಿಗಳ ಸನ್ಮಾನ ಸಂಘ ಸಂಬಂಧದಲ್ಲ ಅಂಚನೆ ತನ್ನ 24 ವರ್ಷದಿಂದ ನಮ್ಮ ಈ ಸಮಿತಿಯ ವತಿಯಿಂದ ನಡೆಸಿದ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುವುದು ಸಹಕಾರ ಕೊಡುತ್ತಿದ್ದ ಈ ಊರಿನ ಧಾರ್ಮಿಕ ಸಾಮಾಜಿಕ ಕರ್ತವ್ಯಗಳಿಗೆ ವಿಶೇಷವಾದ ಸೇವೆ ಸಲ್ಲಿಸುವ ಒಂದು ಚಿತ್ರ 25 ಸಂಘ ಸಂಸ್ಥೆಗಳ ಮಾತ ಪದ ನಕಲಿಗೆ ಒಂದೇ ಪಾತ್ರೆಗಳು ತೊಲಗಿಸಿದ ಸನ್ಮಾನ ಸಂದೇಶ ಮಂತ್ರಿಗಳ ಅಂಚನೆ